ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ರೈತರು ದೇಶವ್ಯಾಪಿಯಾಗಿ ಕರೆ ನೀಡಿದಂಥ ಭಾರತ್ ಬಂದ್ ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ದೇಶವ್ಯಾಪಿಯಾಗಿ ಈ ಒಂದು ಭಾರತ್ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ಬಂತು, ಜೊತೆಗೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಬಂತು ಮತ್ತು ಯಾಕೆ ಯಾವ ಕಾರಣಕ್ಕಾಗಿ ರೈತರು ಇವತ್ತು ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದರು ಅನ್ನೋ ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ರೈತ ನಾಯಕರು, ಕಾರ್ಮಿಕ ನಾಯಕರು ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ರವಿಕಿರಣ್ ಪುಣಚ ಅವರು, ಆಮೇಲೆ ಓಸ್ವಾಲ್ಡ್ ಪ್ರಕಾಶ್ ಅವರು, ಆಮೇಲೆ ರಾಮಣ್ಣ ವಿಟ್ಲ ಅವರು. ನಾನು 3ರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ರವಿಕಿರಣ್ ಅವರೇ, ಓಸ್ವಾಲ್ಡ್ ಅವರೇ, ರಾಮಣ್ಣ ಅವರೇ. ರೈತರು ದಿಲ್ಲಿಯಲ್ಲಿ ನಡೆಸ್ತಾ ಇರುವಂಥ, ದಿಲ್ಲಿಯ ಗಾಜಿಯಾಬಾದ್, ಟೇಕ್ರಿ, ಸಿಂಗು ಬಾರ್ಡರ್ಗಳಲ್ಲಿ ನಡೆಸ್ತಾ ಇರುವಂಥ ಈ ಒಂದು ಧರಣಿ 4 ತಿಂಗಳಿಗೆ, ಇವತ್ತಿಗೆ 4 ತಿಂಗಳಾಯಿತು, ಸುಮಾರು 120ನೇ ದಿವಸಕ್ಕೆ ಕಾಲಿಟ್ಟಿದೆ. ಇಂಥ ಸಂದರ್ಭದಲ್ಲಿ ರೈತರ ಸಂಯುಕ್ತ ಕಿಸಾನ್ ಮೋರ್ಚಾ ಈ ಒಂದು ದೇಶವ್ಯಾಪಿಯಾಗಿ ಭಾರತ್ ಬಂದ್ಗೆ ಕರೆ ನೀಡಿತ್ತು. ಅದು ಕೂಡ ಬಹುಮುಖ್ಯವಾಗಿ ದೇಶ ಜನರಲ್ಲಿ ರೈತರ ಈ ಒಂದು ಚಳವಳಿಯ ಬಗ್ಗೆ ಒಂದಷ್ಟು ಜಾಗೃತಿ ಮತ್ತು ಒಂದಷ್ಟು ಬೆಂಬಲವನ್ನು ಮೂಡಿಸುವ ಸಲುವಾಗಿ ಈ ಒಂದು ಇವತ್ತಿನ ಭಾರತ್ ಬಂದ್ಗೆ ಕರೆ ನೀಡಿತ್ತು. ಅದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಇವತ್ತು ನಡೆದಿದೆ. ರಸ್ತೆ ತಡೆ ಇರ್ಬೋದು, ರೈಲ್ ರೋಕೋ ಇರ್ಬೋದು, ಅಥವಾ ಕೆಲವು ಕಡೆ ಪೂರ್ಣ ಪ್ರಮಾಣದ ಬಂದ್, ಅಥವಾ ಕರ್ನಾಟಕದಂಥ ರಾಜ್ಯಗಳಲ್ಲಿ ಚುನಾವಣೆ ಇರುವಂಥ ಕೇರಳ, ತಮಿಳುನಾಡಿನಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಒಟ್ಟು ಪ್ರತಿಭಟನೆ, ಮೆರವಣಿಗೆ, ರೈಲ್ ರೋಕೋ, ರಸ್ತೆ ತಡೆ ಇಂಥ ಸ್ವರೂಪದಲ್ಲಿ ನಡೆದಿದೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲೂ ಕೂಡ ಬಂದ್ ಆಗಿಲ್ಲ. ಸೊ ಇದಕ್ಕೆ ಕೂಡ ಬೇರೆ ಬೇರೆ ಕಾರಣಗಳಿರ್ಬೋದು. ರೈತ ಮುಖಂಡರು ಇದಕ್ಕೆ ಕಾರಣ ಏನು ಎತ್ತ ಅನ್ನೋ ಬಗ್ಗೆ ಕೂಡ ಮಾತನಾಡಲಿಕ್ಕೆ ಇದ್ದಾರೆ. ಒಟ್ಟು ಕೇಂದ್ರದ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು, ಬೇಷರತ್ತಾಗಿ ವಾಪಸ್ ಪಡೆಯಬೇಕು ಅನ್ನುವಂಥ ಆಗ್ರಹದಿಂದ ಕಳೆದ 120 ದಿವಸಗಳಿಂದ ದಿಲ್ಲಿಯಲ್ಲಿ ನಡೀತಾ ಇರುವಂಥ ಒಂದು ಚಾರಿತ್ರಿಕವಾದ ಹೋರಾಟ ಏನಿದೆ, ರೈತರ ಹೋರಾಟ ಏನಿದೆ, ಆ ಹೋರಾಟದ ಮತ್ತೊಂದು ಮಜಲ್ನ ಹೋರಾಟ ಇದು. ರೈತರು ಈ ಹಿಂದೇನೂ ಮತ್ತು ಈಗಲೂ ಹೇಳಿಕೊಂಡು ಬಂದದ್ದು 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯದಿದ್ದರೆ ನಾವು ನಮ್ಮ ಪ್ರತಿಭಟನೆಯನ್ನು, ನಮ್ಮ ಧರಣಿಯನ್ನು ಕೂಡ ವಾಪಸ್ ಪಡೆಯುವುದಿಲ್ಲ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಭಾರತ್ ಬಂದ್ಗೆ, ರೈತರ ಭಾರತ್ ಬಂದ್ ಬಹುಮುಖ್ಯವಾಗಿ ಈ ಹಿಂದೆಲ್ಲ ನಾವು ನೋಡ್ತಾ ಇದ್ದೆವು, ಕಾರ್ಮಿಕ ಸಂಘಟನೆಗಳಿರ್ಬೋದು ಅಥವಾ ಇತರ ರಾಜಕೀಯ ಪಕ್ಷಗಳಿರ್ಬೋದು, ಈ ರೀತಿಯ ಬಂದ್ಗಳಿಗೆಲ್ಲ ಕರೆ ಕೊಟ್ಟದ್ದು ಇತ್ತು. ಇದು ರೈತರೇ ಕೊಟ್ಟಂಥ ಒಂದು ಚಳವಳಿ. ಯಾವ ರೀತಿ ನಡೆಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಮಾತನಾಡುವ. ರವಿಕಿರಣ್ ಪುಣಚ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು, ಆಮೇಲೆ ರಾಮಣ್ಣ ವಿಟ್ಲ ಅವರು CITU ಈ ಒಂದು ಸಂಘಟನೆಯ, ಕಾರ್ಮಿಕ ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಅವರು. ನಾನು ರವಿಕಿರಣ್ ಪುಣಚ ಅವರಿಂದ ಈ ಒಂದು ಮಾತುಕತೆಯನ್ನು ಆರಂಭಿಸ್ತೇನೆ. ರವಿಕಿರಣ್ ಪುಣಚ ಅವರೇ, ಈ ಒಂದು ಭಾರತ್ ಬಂದ್ಗೆ ಇವತ್ತಿನ ಒಂದು ಮಾಧ್ಯಮ ವರದಿಗಳ ಪ್ರಕಾರ ಕೆಲವು ಕಡೆ ಮಿಶ್ರ ಪ್ರತಿಕ್ರಿಯೆ, ಕೆಲವು ಕಡೆ ಅಲ್ಪ ಪ್ರತಿಕ್ರಿಯೆ, ಕೆಲವು ಕಡೆ ರಸ್ತಾ ರೋಕೋ ಅಥವಾ ರೈಲ್ ರೋಕೋ ಅಥವಾ ಹೆದ್ದಾರಿ ಅನ್ನು 1 ತಾಸು ಬಂದ್ ಮಾಡಿರುವಂಥದ್ದು, ಈ ಎಲ್ಲ ಸ್ವರೂಪಗಳಲ್ಲಿ ನಡೆದಿದೆ ಅನ್ನುವಂಥದ್ದು ಇವತ್ತು ದೇಶವ್ಯಾಪಿಯಾಗಿ ಕಂಡು ಬರ್ತಾ ಇರೋ ಈ ಸಂಜೆ ಹೊತ್ತಿಗೆ ಅಥವಾ ಮಧ್ಯಾಹ್ನವೇ ವೇಳೆಗೆ ಈ ರೀತಿಯ ಒಂದು ರಿಪೋರ್ಟ್ಗಳು ಬಂದಿದೆ. ನೀವು ಒಟ್ಟು ರೈತರು ಕರೆ ನೀಡಿದಂಥ ನಿಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿದಂಥ ಈ ಒಂದು ಭಾರತ್ ಬಂದ್ ಬಗ್ಗೆ ಯಾವ ಪ್ರತಿಕ್ರಿಯೆ ಕೊಡ್ತೀರಿ? ಒಟ್ಟು ಇವತ್ತಿನ ಇಡೀ ದಿನದ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ಏನು ಕರೆ ಕೊಟ್ಟಿದೆ ಭಾರತ್ ಬಂದ್ಗೆ, ಹೌದು, ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಇಂಗಿತ ಅವರಲ್ಲೂ ಇರಲಿಲ್ಲ. ಸಂಯುಕ್ತ ಹೋರಾಟ ಕರ್ನಾಟಕ ಅವ್ರಿಗೂ ಇರಲಿಲ್ಲ. ರೈತ, ದಲಿತ, ಕಾರ್ಮಿಕ, ಜನಪರ ಚಳವಳಿ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆಗೂ ಇರಲಿಲ್ಲ. ಆದರೆ ಸಾಂಕೇತಿಕವಾಗಿ ಈ ವಿಚಾರವಾಗಿ ಸರ್ಕಾರದ ಮೊಂಡುತನವನ್ನ ಮತ್ತು ಈ ಮಸೂದೆಗಳ ವಿಚಾರಗಳನ್ನ ಜನತೆಗೆ ತಿಳಿಸ್ತಕ್ಕಂಥ ಮಜಲುಗಳಲ್ಲಿ ಇದು ಕೂಡ ಒಂದು ಅಂತ ನಾವು ಭಾವಿಸಿದ್ದೇವೆ. ಹಲವು ಕಡೆ ಈ 3 ಕೃಷಿ ಕಾಯ್ದೆಗಳ ಮಸೂದೆಗಳ ಶವಯಾತ್ರೆ ಮಾಡಿದ್ದಾರೆ, ರಾಸ್ತಾ ರೋಕೋ ಮಾಡಿದ್ದಾರೆ, ರೈಲು ತಡೆಗಳನ್ನ ಮಾಡಿದ್ದಾರೆ. ಎಲ್ಲವೂ ಕೂಡ ಸಾಂಕೇತಿಕವಾಗಿ ಆಗಿದೆ. ಮತ್ತೆ ಪ್ರಮುಖವಾಗಿ ಇವತ್ತು 5 ರಾಜ್ಯಗಳಲ್ಲಿ ಚುನಾವಣೆ ಇದೆ. ಹೌದು, ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ, ಪಶ್ಚಿಮ ಬಂಗಾಳ ಈ ಭಾಗಗಳಲ್ಲಿ ಇವತ್ತು ರಾಜಕಾರಣದ ವಿಚಾರದಿಂದಾಗಿ ಬಂದ್ಗೆ ಹೆಚ್ಚು ಮಹತ್ವ ಸಿಕ್ಕಿಲ್ಲ. ಹೌದು, ನಾಳೆನೇ ಮೊದಲ ಹಂತದ ಮತದಾನ ಇರೋದ್ರಿಂದ. ಈಗ ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಬಹುತೇಕವಾಗಿ ಬಂದ್ ಯಶಸ್ವಿಯಾಗಿದೆ. ಪಂಜಾಬ್ ಇರ್ಬೋದು, ರಾಜಸ್ಥಾನ್, ಹರಿಯಾಣ, ಉತ್ತರಾಖಂಡ್ ಈ ಭಾಗಗಳಲ್ಲಿ ಚೆನ್ನಾಗಿ ನಡೆದಿದೆ. ಬಹುಶಃ ಅದರ ಆ ಕಾವು
ದಕ್ಷಿಣ ಭಾರತಕ್ಕೆ ಸ್ವಲ್ಪ ಕಡಿಮೆ ಇದೆ. ಓಕೆ. ಅದನ್ನು ಮತ್ತೆ ಆ ಕಾವನ್ನು ತರಲಿಕ್ಕಿರ್ತಕ್ಕಂಥ ಕಾರ್ಯಕ್ರಮಗಳು ಈಗಾಗಲೇ ನಾವು ಆಯೋಜಿಸಿದ್ದೇವೆ. ಈಗ ಪ್ರಧಾನಮಂತ್ರಿಗಳು ಈ ಮಸೂದೆಗಳನ್ನು 18 ತಿಂಗಳ ಕಾಲ ನಾವು ಸಸ್ಪೆಂಡಲ್ಲಿ ಇಟ್ಟಿದ್ದೀವಿ. ಆದರೆ MSP ಅಂತ ಹೇಳುವಂಥದ್ದು ಹಿಂದೆನೂ ಇತ್ತು, ಕನಿಷ್ಠ ಬೆಂಬಲ ಬೆಲೆ ಇವತ್ತು ಇದೆ, ನಾಳೆನೂ ಇರುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ರೈತರನ್ನ ದಾರಿ ತಪ್ಪಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಾವು ಈ ತಿಂಗಳು 6ನೇ ತಾರೀಕು ಕಲಬುರಗಿಯಲ್ಲಿ ಮಂಡಿಗಳಿಗೆ ಹೋಗಿ ಇಡೀ ದೇಶದಲ್ಲಿ ಪ್ರಥಮವಾಗಿ ಕರ್ನಾಟಕದ ಕಲಬುರಗಿಯಲ್ಲಿ MSP ಎಲ್ಲಿದೆ, ಹೇಗಿದೆ, ಇದನ್ನು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನು ಯೋಗೇಂದ್ರ ಯಾದವ್ ಅವರ ನೇತೃತ್ವದಲ್ಲಿ ಕಲಬುರಗಿ ಮತ್ತು ಬಳ್ಳಾರಿಯಲ್ಲಿ ಮಾಡಿದೆ. APMC ಮಂಡಿ. ಅಲ್ಲಿ ವರ್ತಕರನ್ನು ಕೇಳಿದ್ದೇವೆ, ರೈತರನ್ನು ಕೇಳಿದ್ದೇವೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರನ್ನೂ ಕೂಡ ಕೇಳಿದ್ದೇವೆ. ಏನು ಇಲ್ಲಿ ತನಕ ಕರ್ನಾಟಕದಲ್ಲಿ 2019 ಮತ್ತು 2020ನೇ ಸಾಲಿನಲ್ಲಿ ಏನು MSP ಘೋಷಣೆ ಆಗಿದೆ, ಆ ಘೋಷಣೆ ಅಡಿಯಲ್ಲಿ ಸುಮಾರು 26ರಿಂದ 27% ಮಾತ್ರನೇ ಏನು ಕೃಷಿ ಉತ್ಪನ್ನಗಳು ಖರೀದಿಯಾಗಿದೆ. ಅವರಿಗೆ MSP ಡಿಕ್ಲೇರ್ ಮಾಡಿದ ಆಧಾರದಲ್ಲಿ ಸುಮಾರು 23 ಬೆಳೆಗಳಿಗೆ ಇಡೀ ದೇಶಾದ್ಯಂತ ಮಾಡಿದ್ದಾರೆ. 13 ಬೆಳೆಗಳು ಕರ್ನಾಟಕದ 13 ಬೆಳೆಗಳು ಅದರಲ್ಲಿ ಒಳಗೊಂಡಿದೆ. ಎಲ್ಲ ಬೆಳೆಗಳನ್ನು ನಾವು ತುಲನೆ ಮಾಡಿದರೆ MSP ಮತ್ತು ರೈತರಿಂದ ಏನು ಖರೀದಿ ಮಾಡಲಾಗಿದೆ ಇದನ್ನು ತುಲನೆ ಮಾಡಿದ್ರೆ 27% ಕೃಷಿ ಉತ್ಪನ್ನಗಳನ್ನು ತುಲನೆ ಮಾಡಿದರೆ 3019 ಕೋಟಿ ರೂಪಾಯಿ ಒಂದು ಸಾಲಿನಲ್ಲಿ ರೈತರಿಗೆ ನಷ್ಟ ಆಗಿದೆ. 3019 ಕೋಟಿ ರೂಪಾಯಿ ಒಂದು ಸಾಲಿನಲ್ಲಿ ನಷ್ಟ ಆಗಿದೆ. ಅದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ MSP ಆಧಾರದಲ್ಲಿ. ಆದ್ರೆ ಏನು ಈ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು MS ಸ್ವಾಮಿನಾಥನ್ ಆಯೋಗದ ವರದಿಯ ಅಡಿಯಲ್ಲಿ C2 + 50% ಬೆಲೆ ನಿಗದಿ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ರು. ಆ ಲೆಕ್ಕಾಚಾರ ಹಾಕಿದ್ರೆ ಸುಮಾರು 20,000 ಕೋಟಿ ರೂಪಾಯಿಯಷ್ಟು ಕರ್ನಾಟಕದ ರೈತರಿಗೆ 2019-20ನೇ ಸಾಲಿನಲ್ಲಿ ಬೆಲೆ ನಷ್ಟ ಆಗಿದೆ. ಒಟ್ಟಾರೆಯಾಗಿ ಈಗ 27%ಗೆ ನಾವು ಹೇಳ್ತಾ ಇದ್ದೀವಿ, 27%ಗೆ ನಾವು 100 ಏನು ಕೃಷಿ ಉತ್ಪನ್ನಕ್ಕೆ ಕಳೆದ 19-20ನೇ ಸಾಲಿನಲ್ಲಿ 1 ಲಕ್ಷ ಕೋಟಿ ರೂಪಾಯಿಯಷ್ಟು ರೈತರಿಗೆ ವಂಚನೆ ಆಗಿದೆ ಈ ಸರ್ಕಾರದಿಂದ. 1 ಲಕ್ಷ ಕೋಟಿ ವಂಚನೆ ಆಗಿದೆ. ಪ್ರಧಾನಮಂತ್ರಿ ಹೇಳ್ತಾರೆ MSP ಇರುತ್ತೆ ಅಂತ ಹೇಳ್ತಾರೆ. ಎಲ್ಲಿದೆ? ಈಗ ಆನಂತರ ಕೂಡ ನಾವು ಚರ್ಚೆ ಮಾಡಿದ್ವಿ ಎಲ್ಲ ಮಂಡಿಗಳಲ್ಲಿ ಕೂಡ. ಅವ್ರು ಏನ್ ಹೇಳ್ತಾ ಇದ್ದಾರೆ, 50% ಬಿಸ್ನೆಸ್ ಕಡಿಮೆ ಆಗಿದೆ ಸರ್. ಕೇಂದ್ರದ ಈ ಮಸೂದೆ ಬಂದ ನಂತರ 50% ಗಿಂತ ಹೆಚ್ಚು ನಮಗೆ ಇಲ್ಲಿ ಆವಕ ಆಗೋದು ಕಡಿಮೆ ಆಗಿದೆ, ಮಾರಾಟ ಆಗ್ತಕ್ಕಂಥ ಕಡಿಮೆ ಆಗಿದೆ. ಆದ್ರಿಂದ ಇದೇ ರೀತಿ ಮುಂದುವರೆದು ಒಂದು 6 ತಿಂಗಳು ಅಥವಾ 1 ವರ್ಷದೊಳಗೆ ಎಲ್ಲ APMC ಮಂಡಿಗಳನ್ನ ನಾವು ಕ್ಲೋಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ನಡೆಸಲಿಕ್ಕೆ ಬರ್ತಾ ಇಲ್ಲ, ಅಲ್ಲಿ ಬರ್ತಕ್ಕಂಥ ಆದಾಯ ಕುಂಠಿತ ಆಗಿದೆ. ಅಂದ್ರೆ ರಾಜ್ಯ ಸರ್ಕಾರ 1.5 ರೂಪಾಯಿ ಸೆಸ್ ಅನ್ನು 60 ಪೈಸೆ ಮಾಡಿದೆ ಅಂತ ಬಹಳ ಪ್ರಚಾರ ಮಾಡ್ತಾ ಇದೆ. ಹೌದು, ಅಲ್ಲಿ ಉತ್ಪನ್ನಗಳೇ ಬರದೆ ಹೋದ್ರೆ ಇವರು ಸೆಸ್ 60 ಪೈಸೆ ಅಲ್ಲ 10 ಪೈಸೆ ಮಾಡಿದ್ರು ಕೂಡ ಏನಿದೆ ಇವತ್ತು APMC ಒಳಗಡೆ ರಾಜ್ಯ ಸರ್ಕಾರದ ಕಾನೂನು ಲಾಗು ಆಗುತ್ತೆ, APMC ಹೊರಗಡೆ ಕೇಂದ್ರ ಸರ್ಕಾರದ ಮುಕ್ತ ವಲಯ ಓಪನ್ ಅಪ್ ಆಗಿದೆ. ಅಲ್ಲಿ ಒಳಗಡೆ ಮಂಡಿ ಒಳಗಡೆ ಇರ್ತಕ್ಕಂಥ ಎಲ್ಲರೂ ಕೂಡ ವರ್ತಕರು ಕೂಡ ಹೊರಗಡೆ ಬಂದು ಖರೀದಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಸೆಸ್ ಹಣ ಉಳಿತದೆ ಅಂತ. ಒಟ್ಟಾರೆಯಾಗಿ ಇವರ ಕಾನೂನಿಂದಾಗಿ APMC ಇನ್ನು 1 ವರ್ಷದ ಒಳಗಡೆ ಸಂಪೂರ್ಣ ಮುಕ್ತಾಯ ಆಗ್ತಕ್ಕಂಥ ಸಂದರ್ಭ ನಮ್ಮ ಕಣ್ಣ ಮುಂದೆ ಬಂದಿದೆ. ಎಸ್, ಇದು ಓಸ್ವಾಲ್ಡ್ ಅವರೇ, ನಾನು ಇವತ್ತು ಜಿಲ್ಲೆಯಲ್ಲಿ ನೀವು ಯಾವ ರೀತಿಯ ಹೋರಾಟವನ್ನು ಸಂಘಟಿಸಿದ್ರಿ? ಖಂಡಿತ ಈ ಒಂದು ರೈತರ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಮ್ಮ ಹೋರಾಟ ಏನು ಸಂಘಟನೆ ಮಾಡಿದ್ದೇವೆ. 200-200ಕ್ಕಿಂತ ಮೇಲೆ ಜನರನ್ನು ಸೇರಿಸಿಕೊಂಡು ಹೈವೇ ಒಂದು 15 ನಿಮಿಷ ಏನು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದಿದ್ದೇವೆ. ಓಕೆ, ಆದಷ್ಟು ಬಿಸಿ ರೋಡ್ನಲ್ಲಿ ಹೌದು, ಸಾಮಾಜಿಕ ಅಂತರ ಕಾಯ್ದುಕೊಂಡು ದೈಹಿಕ ಅಂತರನ್ನು ಕಾಪಾಡಿಕೊಂಡು ಎಲ್ಲರೂ ಮಾಸ್ಕ್ ಹಾಕೊಂಡು ಸಿಸ್ಟಮೆಟಿಕ್ ಆಗಿ ಮಾಡಿದ್ದೇವೆ, ಶಾಂತಿಯುತವಾಗಿ ಮಾಡಿದ್ದೇವೆ. ಯಾವುದೇ ಜನರಿಗೆ ಅಡೆತಡೆ ಆಗದಾಗೆ ನಾವು ರೈತರು, ಈ ದೇಶಕ್ಕೆ ಅನ್ನ ಹಾಕುವವರು, ನಾವು ಅದನ್ನೇ ಕರೆ ಕೊಟ್ಟಿದ್ದೇವೆ. ನೀವು ಯಾರು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿ ಅಂಗಡಿ ಬಂದ್ ಮಾಡಿ ನೀವು ಬಲವಂತದ ಬಂದ್ ಇಲ್ಲ, ನಾವು ಅನ್ನ ಹಾಕ್ತೇವೆ, ನೀವು ಅನ್ನ ಊಟ ಮಾಡ್ತೀರಿ, ನಾವು ಬೆಳೆದ ಅನ್ನವನ್ನು ನೀವು ಊಟ ಮಾಡ್ತೀರಿ. ಅದಕ್ಕೋಸ್ಕರ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಅದಕ್ಕೋಸ್ಕರ ನೀವು ನಮ್ಗೆ ಬೆಂಬಲ ಕೊಡ್ಬೇಕು. ನಿಮ್ಮ ಮನಸ್ಸಲ್ಲಿ ಇದನ್ನ ಆಕ್ರೋಶವನ್ನು ಹೊರಗಡೆ ಹಾಕ್ಬೇಕಾದ್ರೆ 1 ನಿಮಿಷ ಆದ್ರೆ ನಮ್ಗೋಸ್ಕರ ನೀವು ಅಂಗಡಿ ಬಂದ್ ಮಾಡ್ಬೇಕು ಎನ್ನುವಂತ ಏನು ಕರೆಯನ್ನು ಕೊಟ್ಟಿದ್ದೇವೆ, ರಿಕ್ವೆಸ್ಟ್ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಒಂದು ಯಶಸ್ವಿ ಬಂದಂತ ನನ್ಗೆ ಅನಿಸ್ತದೆ. ಯಾಕಂದ್ರೆ
ಇವತ್ತು ದೇಶದಲ್ಲಿ ಏನು ಚಳುವಳಿಗಳು ನಡೀತಾ ಇದ್ದಾವೆ, ಹೌದು, ಇವತ್ತು ಈ ಚಳುವಳಿಗಳಲ್ಲಿ ಯಾರು ಈಗ ಜೀವಂತ ಇದ್ದು ಭಾಗಿಸ್ತಾ ಇಲ್ವೋ ಅವರು ಜೀವಂತ ಇದ್ದು ಸತ್ತಾಗಿ, ನನ್ನ ಪ್ರಕಾರ ಅನ್ನದ ರಣ ಇಲ್ಲ ಅಂತ ಹೇಳುದು ನೀವು. ಹೌದು, ಯಾರು ನೋಡಿ ಈ ದೇಶದಲ್ಲಿ ಇವತ್ತು ಜೀವಂತವಾಗಿದ್ದಾರೆ ಅವರೆಲ್ಲ ಚಳವಳಿಗೆ ಬರ್ತಾ ಇದ್ದಾರೆ. ಯಾರು ಜೀವಂತ ಇದ್ದು ಸತ್ರಾಗಿ ನರ ಸತ್ತಿದ್ದಾರೆ ಅವರು ಚಳವಳಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಅವರು ಒಂದು ಕಡೆ ಏನು ಒಂದು ಕಡೆ ಆಮಿಷಗಳಿಗೆ ಒಳಗಾಗಿದ್ದಾರೆ, ಸುಳ್ಳು ಪ್ರಚಾರ ಭಾಷಣಗಳಿಗೆ ಒಳಗಾಗಿ ಒಬ್ಬರ ಫ್ಯಾನ್ ಆಗಿ ಒಬ್ಬರ ಫಾಲೋವರ್ ಆಗಿ ಹೋಗ್ತಾ ಇದ್ದಾರೆ. ಅದು ಸುಳ್ಳು ಅಂತ ಗೊತ್ತಾದ ಮೇಲೆ ಹೋಗ್ತಾರೆ ಅಂತ ಆದ್ರೆ ಇದು ಖಂಡಿತವಾಗಿ ಅವರು ಜೀವಂತವಾಗಿ ಇಲ್ಲ. ನಾನು ಎಲ್ಲ ಈ ಜಿಲ್ಲೆಯ ಎಲ್ಲ ಯುವಕರಿಗೆ ಎಲ್ಲ ಏನು ಜನರಿಗೆ ನಾಗರಿಕರಿಗೆ ಇಷ್ಟೇ ಹೇಳುದು, ಹಂತದಲ್ಲಿ ಈ ದೇಶ ಮಾರಾಟವಾಗ್ತಾ ಇದೆ. ಹಂತದಲ್ಲಿ ಹಮ್ದೋ ಹಮಾರೆದೋ ಅನ್ನುವಂತ ರೀತಿಯಲ್ಲಿ ನಮ್ಮ ಅವಳಿ ಜವಳಿ ಮಕ್ಕಳಾಗೆ ಏನು ನರೇಂದ್ರ ಮೋದಿ, ಅದೇ ರೀತಿ ಇಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅವರು, ಅದೇ ರೀತಿ ಅದಾನಿ ಮತ್ತೆ ಅಂಬಾನಿ ಅವರು, ಇಬ್ರು ಗುಜರಾತಿಗಳಿಗೋಸ್ಕರ ಈ ದೇಶವನ್ನು ನಡೆಸಿಕೊಳ್ತಾರೆ ಅಂತಂದ್ರೆ ಇದು ಖಂಡಿತವಾಗಿ ಈ ದೇಶ ಪ್ರಜಾಪ್ರಭುತ್ವದ ಏನು ನೆಲೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲಿ ನೋಡಿ ಏನು ಒಂದು ಹಂತ ಏನು ಒಂದು ಕಡೆ ಒಂದು ಅಲೆಯಾಗಿ ಮಾರ್ಪಾಡು ಆಗ್ತದೆ. ಈ ದೇಶ ಒಂದು ಅಲೆಯಾಗಿ ಹೋದ್ರೆ ಖಂಡಿತವಾಗಿ ಅಭಿವೃದ್ಧಿ ಸಾಧ್ಯ ಇಲ್ಲ. ಅದು ಸರ್ವಾಧಿಕಾರತ್ತ ಧೋರಣೆಯತ್ತ ಮುಂದಾಗ್ತದೆ ಅನ್ನುವಂಥ ಮಾತನ್ನು ನಾನು ಈ ಮೂಲಕ ಹೇಳಿಕೆ ಬಯಸ್ತೇನೆ. ಎಸ್, ರಮಣ ವಿಟ್ಲ ಅವರೇ, ಒಟ್ಟು ಈ ಒಂದು ರೈತ ಚಳವಳಿಯಲ್ಲಿ ಕಾರ್ಮಿಕರು ಅಥವಾ ಇತರ ಏನೋ ಮಹಿಳಾ ಸಂಘಟನೆಗಳಿರ್ಬೋದು ಅಥವಾ ದಲಿತ ಸಂಘಟನೆಗಳಿರ್ಬೋದು, ಇವರ ಭಾಗಿದಾರಿಕೆ ಏನು, ಯಾಕೆ, ಎತ್ತ ಅಂತ ಇವತ್ತಿನ ಪ್ರತಿಭಟನೆಯನ್ನು ಕೂಡ ಹಿನ್ನೆಲೆಯಾಗಿಟ್ಟುಕೊಂಡು ನಾನು ಕೇಳುವಂಥದ್ದು. ಯಾಕಂತ ಹೇಳಿದ್ರೆ ಕೃಷಿ ಕಾಯ್ದೆಯನ್ನು ಸಾಮಾನ್ಯವಾಗಿ ನಿಮ್ಮ ಟೀಕಾಗಾರರೆಲ್ಲ ಹೇಳ್ತಾರೆ, ಸ್ವಲ್ಪ ಮಂದಿ ರೈತರು ಮಾತ್ರ ಮಾಡ್ತಾರೆ, ಸ್ವಲ್ಪ ಮಂದಿ ರೈತರದ್ದು ಮಾತ್ರ ಪ್ರತಿಕ್ರಿಯೆ ಅಂತ. ಇಡೀ ದೇಶದಲ್ಲಿ ಈಗ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರು ಮತ್ತು ಕಾರ್ಮಿಕರಲ್ಲಿ ದೇಶ ನಡೆಯುವುದಿಲ್ಲ. ರೈತರು ಉಳಿಬೇಕಾದ್ರೆ ಕಾರ್ಮಿಕರು ಬೇಕು, ರೈತರಲ್ಲಿದೆ ಕಾರ್ಮಿಕರಿಲ್ಲ, ದೇಶ ಇಲ್ಲ. ಅದಕ್ಕಾಗಿ ಇವತ್ತು ರೈತ ಮಸೂದೆಯನ್ನು ಇವರು ಕೇಂದ್ರ ಸರ್ಕಾರ ಕೊರೋನಾದ ಸಂದರ್ಭದಲ್ಲಿ ಎಲ್ಲರನ್ನು ನೀವು ಮನೆಯಲ್ಲಿ ಕೂತ್ಕೊಳ್ಳಿ, ಯಾರು ಬೀದಿಗಿಳಿಬೇಡಿ, ಬಟ್ಟೆ ಕಟ್ಟಿ ಹೋರಾಟ ಮಾಡಬೇಡಿ ಅಂತ ಹೇಳೋ ಸಂದರ್ಭದಲ್ಲಿ ಕತ್ತಲಲ್ಲಿ ಇಟ್ಟು ಇವರು ಪಾರ್ಲಿಮೆಂಟ್ ಅಲ್ಲಿ ಸರ್ವಾಧಿಕಾರಿ ಧೋರಣೆ ಪ್ರಕಾರ ಯಾರು ಚರ್ಚೆ ಮಾಡದೆ ಇವರು ಇವತ್ತು 3 ಮಸೂದೆಯನ್ನು ರೈತರಿಗೆ ವಿರೋಧವಾದಂತಹ ಕಾನೂನನ್ನು ಜಾರಿ ಮಾಡ್ತಾರೆ. ಇದನ್ನು ಯಾವತ್ತೂ ಕೂಡ ಕಾರ್ಮಿಕರು ಸಹಿಸಿ ಕೂತುಕೊಳ್ಳುವುದಿಲ್ಲ. ಅದು ಬಿಟ್ಟರೆ ಕಾರ್ಮಿಕರ ಕಾಯ್ದೆಯನ್ನು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ದೇಶದಲ್ಲಿ ಕಾರ್ಮಿಕರು ಹೋರಾಟ ಮಾಡಿ ಗಳಿಸಿದಂಥ ಹಲವಾರು ಕಾನೂನುಗಳಿದೆ. ರೈತ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ, ಕಾರ್ಮಿಕರ ಚಳವಳಿ. ಆ ಕಾನೂನು ಎಲ್ಲವನ್ನು ಕೂಡ ಇವತ್ತು ಕಳೆದ 7 ವರ್ಷಗಳಿಂದ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲವನ್ನು ಕೂಡ ಈ ದೇಶದ ಕಾರ್ಪೊರೇಟರ್ ಸಮಸ್ಯೆಗಳು ಮತ್ತು ವಿದೇಶಿ ಬಂಡವಾಳಗಾರರಿಗೆ ಬೇಕಾದ ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಕಾನೂನನ್ನು ತಿದ್ದು ಮಾಡುತ್ತಿದೆ. ಇದನ್ನು ಇವತ್ತು ನಮ್ಮ ಕಾರ್ಮಿಕ ಸಂಘ ಕೂಡ ಇವತ್ತು ಬೇರೆ ಬೇರೆ ಸಂಘಗಳಿವೆ, ಬೇರೆ ಬೇರೆ ಧೋರಣೆಗಳಿವೆ, ಬೇರೆ ಬೇರೆ ಬಾವುಟಗಳು. ಈ ಸಂದರ್ಭದಲ್ಲಿ ನಾವು ಒಂದು ಕಾರ್ಮಿಕ ಸಂಘಟನೆ CIT ಸಂಘಟನೆ ಎಲ್ಲರ ನಿಮ್ಮ ಭೇದ ಇರಬಹುದು, ಇದ್ರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಇವತ್ತು ಬರುವಂತ ಕಾರ್ಮಿಕರಿಗೆ ಮಾರಕವಾದಂತ ನಮ್ಮ ದೇಶಕ್ಕೆ ಮಾರಕವಾದಂತ ಈ ಕಾನೂನು ನಾವು ಒಂದಾಗಿ ಹೋರಾಟ ಮಾಡ್ಬೇಕಂತ ಎಲ್ಲರೂ ಬಂದಿದ್ದಾರೆ. ಇವತ್ತು ರೈತರ ಹೋರಾಟದಲ್ಲಿ ಬಹಳಷ್ಟು ಜನ ಯಾರು ಮೋದಿ ಪರವಾಗಿ ಸಂಘ ಪರಿವಾರ ಹೇಳ್ತಾರೆ, ಅದರಲ್ಲಿ ಭಯೋತ್ಪಾದಕರಿದ್ದಾರೆ, ಬೇರೆಯವರಿದ್ದಾರೆ, ಅವರಿದ್ದಾರೆ. ಯಾರು ಹೇಳಿದ್ರೆ ನಿಜವಾಗಿ ಅಲ್ಲಿ ಇರುವುದು ಯಾರು ಕಾರ್ಮಿಕರು ಇರುವುದು, ರೈತರೇ ಇರುವುದು. ಬಾಕಿ ಅವರು ಭಯೋತ್ಪಾದಕರು ಅಲ್ಲಿ ಕೂತ್ಕೊಳ್ಳುವುದಿಲ್ಲ. ಅವರು ಎಲ್ಲಿಯಾದ್ರೂ ಬಾಂಬಕ್ಕೆ ಅವರು ಹೋಗ್ತಾರೆ. ತಾಳ್ಮೆಯಿಂದ ಈಗ 120 ದಿವಸ ರೈತರು ಕಾರ್ಮಿಕರ ಚಳಿಯಲ್ಲಿ ಅವರು ದೇಶಕ್ಕಾಗಿ ಅವರು ಹೋರಾಟ ಮಾಡ್ತಿದ್ದಾರೆ. ಇವರು ಏನು ಮಾಡ್ತಿದ್ದಾರೆ, ಈ ಹೋರಾಟದ ದಾರಿ ತಪ್ಪಿಸಲಿಕ್ಕಾಗಿ ಬೇರೆ ಬೇರೆ ಹೆಸರುಗಳನ್ನು ಇಟ್ಟು ಈ ಸಂಘ ಪರಿವಾರದ ಉದ್ದೇಶ ಈ ಹೋರಾಟವನ್ನು ಬೇರೆಡೆ ತರಲಿಕ್ಕೆ ಬೇಕಾಗಿ ಎಲ್ಲ ಪ್ರಯತ್ನ ಆದ್ರೂ ಕೂಡ ಯಶಸ್ವಿ ಆಗಲಿಲ್ಲ. ಅವರು ಇವತ್ತು ಕಾರ್ಮಿಕರು ರೈತರು ಒಟ್ಟಾಗಿ ಯಾವುದೇ ಪಿತೂರಿಗೆ ಬಳಿ ಬೀಳದೆ ಹೋರಾಟ ಮುಂದುವರಿಸಿದ್ದಾರೆ. ಇವತ್ತು ಏನು ಹೇಳ್ತಾ ಇದ್ದಾರೆ, ಚುನಾವಣೆ ಬರುವಾಗ ಬೇರೆ ಬೇರೆ ಹೇಳ್ತಾ ಇದ್ದಾರೆ. ನಿನ್ನೆ ಎಲ್ಲರೂ ಗಮನಿಸಿರ್ಬೋದು, ಕೇರಳದಲ್ಲಿ ಏಕೈಕ ಶಾಸಕರಿದ್ದಾರೆ ಬಿಜೆಪಿ ಮಾಜಿ, ಅವರು ರಾಜಗೋಪಾಲ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಎಲ್ಲರೂ ನೀವು ಗಮನಿಸಿರ್ಬೋದು. ಅವ್ರು ಹೇಳ್ತಾರೆ ಕೇರಳದವರು ಎಲ್ಲರೂ ವಿದ್ಯಾವಂತರು, ಆದ ಕಾರಣ ಬಿಜೆಪಿಗೆ ಅಲ್ಲಿ ಓಟ್ ಹಾಕುದಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಬಿಜೆಪಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಬಿಜೆಪಿ ಅವರು ಇವತ್ತು ಅವರು ಸತ್ಯ ಹೇಳಿದ್ದಾರೆ. ಅವ್ರನ್ನ ಈಗಾದ್ರೂ ಸತ್ಯ ಹೇಳಿದ್ದಾರೆ, ನನಗೆ ಖುಷಿಯಾಗಿದೆ. ಆದರೆ ನಿಜವಾಗಿ ಮಾಡೋದು ಅವರಂತಾರೆ ಚುನಾವಣೆ ಬರುವಾಗ ಧರ್ಮ, ಜಾತಿ
ಇದನ್ನು ಮುಂದಿಟ್ಟುಕೊಂಡೇ ಇವತ್ತು ಬಿಜೆಪಿ ಇವತ್ತು ಇಷ್ಟು ಮೇಲೋದು. ಮೊದಲು ರಾಮ ಮಂದಿರ ವಿಷಯದಲ್ಲಿ ಎಲ್ಲರನ್ನು ಹೇಳಿದರು, ಆ ವಿಚಾರದಲ್ಲಿ ಇಡೀ ಊರಿನಲ್ಲಿ ಹೋಗಿ ಹೇಳಿ ಎಲ್ಲ ಅದರ ಬಗ್ಗೆ ಓಟ್ ತೆಗೆದರು. ಆನಂತರ ಹಿಂದುತ್ವದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಬಿಟ್ಟು ನಿಜವಾದ ರೈತರ ಕಾರ್ಮಿಕರ ಸಮಸ್ಯೆಯನ್ನು ಎತ್ತಿಕೊಂಡಿರು ಯಾವುದೇ ಹೇಳಿಲ್ಲ. ಈ ಹೇಳಿದ ಕಾರಣ ಈ ಕಾರ್ಮಿಕರು ಸಾಧಾರಣ ಮುಗ್ಧರು, ಕಾರ್ಮಿಕರೆಲ್ಲ ಅಸಂಘಟಿತರಿದ್ದವರೆಲ್ಲರೂ ಇವರನ್ನು ನಂಬಿದರು. ನರೇಂದ್ರ ಮೋದಿ ಬಂದ ಮೇಲೆ ಯುವಕರು, ಬಹಳಷ್ಟು ಜನ ಯುವಕರು ಅಚ್ಚೇ ದಿನ ಬರುತ್ತೆ ಅವ್ರು ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತು ನೋಡೋ ಗೊತ್ತಾಯ್ತು. ಈಗ ನಾನೊಂದು ಪೆಟ್ರೋಲ್ ಪಂಪಿಗೆ ಹೋದೆ, ಒಬ್ಬ ಅವನು ನನಗೆ ಗೊತ್ತು ಎಂತ ಒಂದು ಕಂಪನಿಯಲ್ಲಿ ಇವತ್ತು ಪೆಟ್ರೋಲ್ ಹಾಕ್ತಾ ಇದ್ದೇನೆ, ನನ್ನ ನೋಡಿ ನಮಸ್ಕಾರ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನಮಸ್ಕಾರ, ನೀವೇನು ಇಲ್ಲಿ, ನಾನು 3 ದಿವಸ ಆಯ್ತು, ನಮ್ದು ಕಂಪನಿ ಬಂದಾಗಿದೆ. ಆದರೆ ಅಚ್ಚೆ ದಿನ ಬಂದದ್ದು ಎಲ್ಲರಿಗೆ, ಯಾರಿಗೆ? ಅದಾನಿ ಅಂಬಾನಿ ಅವರಿಗೆ ಬಂದದ್ದು, ಮತ್ತೆ ಮೋದಿ ಅವರಿಗೆ ಬಂದದ್ದು, ಅಂಶ ಅವರಿಗೆ ಬಂದದ್ದು, ಯಡಿಯೂರಪ್ಪ ಅವರಿಗೆ ಬಂದದ್ದು. ಆದರೆ ಇವರಿಗೆಲ್ಲ ಬಂದದ್ದು ಇವತ್ತು ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಆಗ್ತಾ ಇದ್ದಾರೆ. ಅವನು IT BT ಕೆಲಸ ಮಾಡಿದವ ಇದಾಕಿ ಅವರೆಲ್ಲ ಬಂದರು. ಇವತ್ತು ಎಲ್ಲ ಕಡೆ ಕಂಪನಿಗಳು ಬಂದಾಗ್ತದೆ, ಕೈಗಾರಿಕೆ ಬಂದಾಗ್ತದೆ. ಬಂದಾದ್ರೆ ಇವತ್ತು ನಮ್ಮ ದೇಶ ಎಲ್ಲಿ ಹೋಗ್ತದೆ? ಪೆಟ್ರೋಲ್ಗೆ ರೇಟ್ ಎಲ್ಲ ಜಾಸ್ತಿ ಆಯ್ತು, ಅಲ್ಲಿ ಇನ್ನು ಪೆಟ್ರೋಲ್ ಪಂಪಲ್ಲಿ ಕೂಡ ಸಂಬಳ ಜಾಸ್ತಿ ಆಗ್ಬೋದು ಅಂತ ಬಂದ ನಾವು ಇಲ್ಲ, ಅವನಿಗೆ ಉದ್ಯೋಗವಿಲ್ಲ. ಇವತ್ತು ಇವರು ಹೇಳ್ತಾ ಇದ್ದಾರೆ ಪಪಟ ಮಾರಬಹುದು ಕೈಗಾರಿಕೆ. ನಾವೆಲ್ಲ ತೆಕ್ಕೊಳ್ಳ ಕಾರ್ಮಿಕರ ಕೈಯಲ್ಲಿ ಹಣ ಇಲ್ಲದ್ರೆ, ರೈತರ ಕೈಯಲ್ಲಿ ಹಣ ಇಲ್ಲದ್ರೆ ಯಾವುದು ನಡೆಯುವುದಿಲ್ಲ. ಈ ದೇಶದಲ್ಲಿ ಯಾವುದೇ ಕೈಗಾರಿಕೆಯಲ್ಲಿ ಉತ್ಪಾದನೆಯಾದ ವಸ್ತನ್ನು ಕಾರ್ಮಿಕರ ಕೈಯಲ್ಲಿದ್ರೆ ಅವರಿಗೆ 100 ರೂಪಾಯಿ ಸಂಗಲ 80 ರೂಪಾಯಿ ಸಾಮಾನು ತಗೊಂಡೇ ಹೋಗುವಾಗ. ಅದು ಆದ್ರೆ ಮಾತ್ರ ಇಲ್ಲಿ ಕೈಗಾರಿಕೆ ನಡೀತದೆ. ರೈತರು ಉತ್ಪಾದನೆ ಮಾಡಿದಂತನ್ನು ತಿನ್ಬೇಕಾದ್ರೆ ಕಾರ್ಮಿಕರ ಹತ್ರ ಹಣ ಬೇಕು. ಜನಸಾಮಾನ್ಯರ ಹತ್ರ ಹಣ ಇಲ್ಲದ್ರೆ ರೈತರ ಉತ್ಪಾದನೆ ಮುಗಿಯುವುದಿಲ್ಲ, ಹಸಿವಾಗ್ತದೆ, ಅದು ತಿನ್ಲಿಕ್ಕೆ ಕಾರ್ಮಿಕರ ಹಣ ಇಲ್ಲ. ಇಂಥ ಪರಿಸ್ಥಿತಿಗೆ 7 ವರ್ಷದಲ್ಲಿ ಮೊದಲು ಕೂಡ ನಾವು ಖಾಸಗೀಕರಣ ಉದಾರೀಕರಣ ಬಂದಾಗಲೇ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವೂ ಕೂಡ ಕಾರ್ಮಿಕ ಸಂಘ ಅವತ್ತು ಕೂಡ ಹೋರಾಟ ಮಾಡಿದ್ದೇವೆ, ಚಳವಳಿ ಮಾಡ್ತಾ ಇದ್ದೇವೆ. ಈಗ ಬಂದವರು ಯಾವುದೇ ಹೋರಾಟ ಚಳವಳಿಗೆ ಗೌರವ ಕೊಡುವುದಿಲ್ಲ. ಈಗ ಒಂದು ಹೋರಾಟ ಮಾಡಬೇಕಾದ್ರೆ ನಮಗೆ ಯಾವುದು ಪರ್ಮಿಷನ್ ಇಲ್ಲ, ರಸ್ತೆ ಮಾಡಬಾರ್ದು, ಹೋರಾಟ ಮಾಡಬಾರ್ದು, ಆ ಬಾಂಡ್ ಕೊಡಿ, ಏನಾದರೂ ಅಲ್ಲಿ ಅಹಿತಕರ ಘಟನೆ ಆದರೆ ನಾವು ಬಾಂಡ್ ಸ್ಟ್ಯಾಂಪ್ ಪೇಪರಲ್ಲಿ ಬಂದು ನಾವು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಲ್ಲ, ಸರ್ವಾಧಿಕಾರಿ ರಾಷ್ಟ್ರದಲ್ಲಿ ಇದ್ದೇವೆ ಅಂತೇಳಿ ನಮಗೆ ದಕ್ಷಿಣ ದಕ್ಷಿಣ ಇಲ್ಲ. ಅದರಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಸ್ಥಳಾವಕಾಶ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲ. ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಏನು ಸೂಕ್ಷ್ಮ ಪ್ರದೇಶ ಅಂದ್ರೆ ಇವತ್ತು ನಮಗೆ ಭಾರತೀಯ ಜನತಾ ಪಕ್ಷ ಈ ಜಿಲ್ಲೆ ಕೊಟ್ಟಿರ್ತಕ್ಕಂಥದ್ದು ಸೂಕ್ಷ್ಮ ಪ್ರದೇಶದ ಹಣೆಪಟ್ಟಿ, ಅಭಿವೃದ್ಧಿ ಹಣೆಪಟ್ಟಿ ಇಲ್ಲ. ಆಯ್ತು, ಇವತ್ತು ಇಡೀ ಪ್ರಪಂಚವನ್ನು ಗಮನಿಸಿದ್ರೆ ನಮ್ಮ ದೇಶ 138ನೇ ಸ್ಥಾನದಲ್ಲಿದೆ ಅಭಿವೃದ್ಧಿಯಲ್ಲಿ. ಇವರು ಅವರ ಎಲ್ಲ ಭಕ್ತರು, ಮೋದಿಯವರ ಭಕ್ತ ಏನ್ ಹೇಳ್ತಾರೆ, ವಿಶ್ವಗುರು ಅಂತ ಹೇಳ್ತಾರೆ. ಏನು ಇನ್ನು 10 ಇರುವುದು 148ಕ್ಕೆ ಬರ್ಲಿಕ್ಕೆ, 148 138ನೇ ಸ್ಥಾನದಲ್ಲಿದೆ. ಇನ್ನು 10 ಸ್ಥಾನ ಹಿಂದೆ ಬಂದ್ರೆ ವಿಶ್ವಗುರು. ಅಲ್ಲ, ಅಮೆರಿಕದ ಸಂಸತ್ ಮುಂದೆ ಕೂಡ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಅಮೆರಿಕದ ಸಂಸತ್ ಮುಂದೆ ಇವತ್ತು ಮೋದಿ ಅವರು ಹೇಳ್ತಾರೆ ಏನು $5 ಟ್ರಿಲಿಯನ್ ಬಜೆಟ್ ನಾನು ಮಾಡ್ತೇನೆ, $5 ಟ್ರಿಲಿಯನ್ ಬಜೆಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸಂಸತ್ ಇವತ್ತು ಅಮೆರಿಕದ ಸಂಸತ್ ಮುಂದೆ ಹೋರಾಟ ಮಾಡ್ಲಿಕ್ಕೆ ಎಲ್ಲಾ ಅವಕಾಶ ಇದೆ. ಆದ್ರೆ ಇವತ್ತು ದಕ್ಷಿಣ ಜಿಲ್ಲೆ ಮುಂದೆ DC ಕಚೇರಿ ಮುಂದೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಎಷ್ಟು ಸೊನ್ನೆ ಇದೆ ಅಂತ ಮೋದಿ ಅವರಿಗೆ ಗೊತ್ತಿಲ್ಲ ಪಾಪ. ಚಾದ ಲೆಕ್ಕ ಕೇಳಿ, 2 ಚಾಕಿ ಎಷ್ಟು 3 ಟ್ರಿಲಿಯನ್. ಇವತ್ತಿನ ಬೆಳವಣಿಗೆನಲ್ಲಿ ರಾಕೇಶ್ ಟಿಕಾಯತ್ ಅವರ ಪತ್ರಿಕಾಗೋಷ್ಠಿಯನ್ನೇ ಏನೋ ಪೊಲೀಸರು ಮಧ್ಯಪ್ರವೇಶ ಮಾಡಿ ತಡೆದಿದ್ದಾರೆ. ಯಾಕೆ? ಅದಕ್ಕೆ ಪೊಲೀಸ್ ಪರ್ಮಿಷನ್ ತಗೊಳ್ಳಿಲ್ಲ ಅಂತ. ಅಲ್ಲ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಪತ್ರಿಕಾಗೋಷ್ಠಿ ನಡೆಸಬೇಕಿದ್ರೆ ಕೂಡ, ಮಾಧ್ಯಮ ಗೋಷ್ಠಿ ನಡೆಸಬೇಕಿದ್ರೆ ಕೂಡ ಪೊಲೀಸ್ ಪರ್ಮಿಷನ್ ಬೇಕು ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಏನ್ ಹೇಳ್ತೀರಿ? ಇದು ಅಘೋಷಿತ ಎಲ್ಲಿಯಾದ್ರೂ ಪತ್ರಿಕಾಗೋಷ್ಠಿ ಮಾಡ್ಬೇಕಂದ್ರೆ ಅವ್ರು ಹೋಟ್ಲವರಿಗೆ ಅವ್ರು ಸರ್ಕ್ಯುಲರ್ ಕೊಟ್ಟಿದ್ದಾರೆ, ಯಾವ್ದು ಪತ್ರಿಕಾಗೋಷ್ಠಿ ಮಾಡಿ ನಾವು ತಿಳಿಸ್ಬೇಕಂತೇಳಿ. ಆದ್ರೆ ಯಾವ್ದು ನಮ್ಮ ಮನೆಯಲ್ಲಿ ಯಾವ ಪದಾರ್ಥ ಮಾಡುವ, ಯಾವ ಊಟ ಮಾಡ್ಬೇಕಂತ ಇವ್ರ ಪರ್ಮಿಷನ್ ಅಂತ ಪರಿಸ್ಥಿತಿ ನಮಗೆ ಈಗ ಬಂದಿದೆ. ದಿನಗಳಲ್ಲಿ ಹಂತದಲ್ಲಿ ಅಡಿಗೆ ಮನೆಯಲ್ಲಿ ಏನೆಲ್ಲ ಅಡಿಗೆ ತರಕಾರಿ ಮಾಡಿ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಿ. ಇದು ಈ ದೇಶದ ಸರ್ವಾಧಿಕಾರಿ ಧೋರಣೆ ಎತ್ತ ನಡೀತದೆ ಅಂತ ಅನ್ನೋದು ಎಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದೆ ಇವತ್ತು ನೋಡಿ ಜನರಿಗೆ ಎಲ್ಲಾ ವಿಧದಲ್ಲಿ ಈಗ ಹಂತದಲ್ಲಿ ಈಗ ಮೊನ್ನೆ ದಿವಸ ಬ್ರಿಟನ್ನ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ನಡೆಯಿತು, ಏನು ರೈತರ ಹೋರಾಟದ ಬಗ್ಗೆ. ರೈತರ ಹೋರಾಟ ಆ ನಂತರ ಪುನಃ 3 ದಿವಸ ಬಿಟ್ಟು ಪುನಃ ಬ್ರಿಟನ್ನ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ನಡೆಯಿತು. ಆಡಳಿತ ಪಕ್ಷದವರು, ಪ್ರತಿಪಕ್ಷದವರು, ಎಲ್ಲ ಸಣ್ಣ ಪುಟ್ಟ ಪಕ್ಷದವರು ಕೂಡ ಅಲ್ಲಿ ಭಾಗಿಯಾಗಿದ್ದರು. ಅದು ಭಾರತದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಯಾವ ರೀತಿ ದಮನ ಮಾಡಲಾಗುತ್ತಾ ಇದೆ, ಇನ್ಕ್ಲೂಡಿಂಗ್ ಮಾಧ್ಯಮವನ್ನು ಕೂಡ ಸೇರಿಕೊಂಡು. ಸುಮಾರು 3-4 ತಾಸು ಚರ್ಚೆ ನಡೆದು ಬ್ರಿಟನ್ನ ಅಷ್ಟೂ ಪಾರ್ಲಿಮೆಂಟ್ ಮೆಂಬರ್ಗಳು
ಅವರ ಪ್ರಧಾನಿಗೆ ಹೇಳ್ತಾರೆ, ಮುಂದಿನ ತಿಂಗಳು ನೀವು ಭಾರತಕ್ಕೆ ಹೋಗುವಾಗ ಭಾರತದ ಪ್ರಧಾನಿ ಮೋದಿಯವರ ಹತ್ರ ನೇರವಾಗಿ ಮಾತನಾಡಬೇಕು. ಭಾರತದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ, ಭಾರತದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ, ಭಾರತದಲ್ಲಿ ಚಳವಳಿಗಳನ್ನು ಯಾವ ರೀತಿ ಅದುಮಲಾಗುತ್ತೆ, ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವ ರೀತಿ ಪ್ರತಿಕಾರವನ್ನು ಕೊಡಲಾಗುತ್ತೆ, ಇದರ ಬಗ್ಗೆ ನಿಮ್ಮ ಆಕ್ಷೇಪವನ್ನು ನೇರಾನೇರವಾಗಿ ಮುಖಾಮುಖಿಯಾಗಿ ನೀವು ಮೋದಿಯವರ ಹತ್ರ ಮಾತಾಡಬೇಕಂತ ಬ್ರಿಟನ್ನ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಅಲ್ಲಿನ ಪಾರ್ಲಿಮೆಂಟ್ ಮೆಂಬರ್ಗಳು ಅಲ್ಲಿ ಪ್ರಧಾನಿಗೆ ಒತ್ತಾಯ ಮಾಡಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ. ಸೊ ಈಗ ನೀವು ಹೇಳ್ತಾ ಇರುವಾಗ ಇಂಥ ಒಂದು ಸನ್ನಿವೇಶ, ಇಂಥ ಒಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಜಗತ್ತಿನ ಬೇರೆ ಬೇರೆ ದೇಶಗಳು ಇವತ್ತು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಉಂಟು. ರವಿಕಿರಣ್ ಅವರೇ, ಯಾಕೆ ಇಂಥ ಪರಿಸ್ಥಿತಿ ಬಂತು? ಆಮೇಲೆ ನೀವು ವಿಶ್ವಗುರು ಬಗ್ಗೆ ಹೇಳಿ. ಇಡೀ ಪ್ರಪಂಚದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿ ನೆಲೆಗೊಂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಇವತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ದೇಶದ ಸಂವಿಧಾನವನ್ನ ಎಡಕಾಲಲ್ಲಿ ಒದಿತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಎಲ್ಲರ ಹಕ್ಕುಗಳನ್ನ ಕಸಿತಕ್ಕಂಥ ಕೆಲಸ ಮಾಡ್ತಾ ಇದೆ. 130 ಕೋಟಿ ಜನರ ಆರ್ಥಿಕ ಸ್ಥಿತಿ ಕಿಸೆಯಲ್ಲಿರುವ ಹಣವನ್ನ ಹಗಲು ದಾಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗೆ, ಡೀಸೆಲ್ಗೆ, ಗ್ಯಾಸಿಗೆ ಆಗ್ತಕ್ಕಂಥ ಮಾರುಕಟ್ಟೆ ಧಾರಣೆ ನೋಡಿದ್ರೆ ಇವತ್ತು ಈ ಸರ್ಕಾರ ಜನಪರವಾಗಿಲ್ಲ, ಪ್ರಜಾಸತ್ತಾತ್ಮಕವಾದಂಥ ಹಿಟ್ಲರ್ವಾದಿ ಸರ್ಕಾರ ಆಗಿದೆ ಅಂತ ಹೇಳ್ತಿದ್ದು ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಇದರ ಹಿನ್ನೆಲೆ ಚಳವಳಿಯನ್ನು ಎಟ್ ಎನಿ ಕಾಸ್ಟ್ ಅದುಮಬೇಕು. ಸರಿಗ ಹಿಂದೆ ಕೂಡ ಸ್ವಾತಂತ್ರ್ಯ ಚಳವಳಿ ಆಯ್ತಿಲ್ಲ, ಪ್ರಾರಂಭ ಆಗಿ ಸುಮಾರು 200 ವರ್ಷಗಳ ನಂತರ ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಇವತ್ತು ಒಳ್ಳೆ ಕೆಲಸಗಳಿಗೆ ಬೆಂಬಲ ಬಹಳ ನಿಧಾನವಾಗಿ ಬರ್ತದೆ. ಇದು ಇವತ್ತು ಭಸ್ಮಾಸುರನ ಕಥೆಯನ್ನ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅವರು ಇದನ್ನ ಈಗ 4 ತಿಂಗಳು ಏನು ಕಂಟಿನ್ಯೂ ಆಗಿದೆ, ಇನ್ನಿಷ್ಟು ಹೋಗ್ಲಿಕ್ಕೆ ಬಿಡಬಾರ್ದಾಗಿತ್ತು. ಅವರು ಬುದ್ಧಿವಂತರಾಗಿದ್ರೆ ಬಿಡಬಾರ್ದಾಗಿತ್ತು. ಆದ್ರೆ ಇವತ್ತು ಅವರ ಈ ಒಂದು ಬುದ್ಧಿಯ ಕೊರತೆಯಿಂದಾಗಿ ಇದು ರೈತರ ಚಳವಳಿಯಾಗಿ ಮಾತ್ರ ಉಳಿದಿಲ್ಲ. ಉಳಿದಿಲ್ಲ. ಇವತ್ತು ಕಾರ್ಮಿಕರು, ದಲಿತರು, ಜನಸಾಮಾನ್ಯರು, ದುಡಿಯುವ ವರ್ಗದ ಚಳವಳಿಯಾಗಿ ಮಾರ್ಪಾಡಾಗ್ತಾ ಇದೆ. ಅಂದ್ರೆ ಇದರ ಅರ್ಥ 2ನೇ ಸ್ವತಂತ್ರ ಚಳವಳಿಯಾಗಿ ಮಾರ್ಪಾಡಾಗ್ಲಿಕ್ಕೆ ನರೇಂದ್ರ ಮೋದಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಮಹಾಪಂಚಾಯತ್ ನಡೀತಾ ಉಂಟಲ್ಲ. ಖಂಡಿತವಾಗಿ ಉತ್ತರ ಪ್ರದೇಶದ ಭಾಗಗಳಲ್ಲಿ ಜಾಟ್ ಮತ್ತು ಮುಸಲ್ಮಾನರಿಗೆ ವೈರುಧ್ಯ ಇತ್ತು. ಇವತ್ತು ಅವರೆಲ್ಲ ಒಂದಾಗಿದೆ. ನಮಗೂ ಕೂಡ ಬಹಳ ಭಿನ್ನಾಭಿಪ್ರಾಯಗಳಿದ್ದಾವೆ, ಸೈದ್ಧಾಂತಿಕ ಅಭಿಪ್ರಾಯ ವ್ಯತ್ಯಾಸಗಳಿದ್ದಾವೆ. CIT ಇರ್ಬೋದು, KPRS ಇರ್ಬೋದು, ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳಿಗೆ ಸೈದ್ಧಾಂತಿಕ ವ್ಯತ್ಯಾಸ ಇದೆ. ಆದ್ರೆ ನಮ್ಮನ್ನೆಲ್ಲ ಒಂದು ವೇದಿಕೆಗೆ ತರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಮಾಡಿದ್ದಾರೆ. ಅದರ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಇಡೀ ಭಾರತವನ್ನ ಒಗ್ಗಟ್ಟು ಮಾಡುವಲ್ಲಿ ನಿಮ್ಮ ದುರಹಂಕಾರ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಸ್ಪಷ್ಟವಾಗಿ. ರಮಣ ವಿಟ್ಲ ಅವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದಮನ ಮಾಡುವಂಥ ಅಥವಾ ಪ್ರಜಾಪ್ರಭುತ್ವ ಮಾದರಿಯ ಚಳವಳಿಗಳನ್ನು ದಮನ ಮಾಡುವಂಥ ಅಥವಾ ಒಟ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡುವಂಥ, ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ವಾತಂತ್ರ್ಯವನ್ನು ಕೂಡ ದಮನ ಮಾಡುವಂಥ ಪ್ರಕ್ರಿಯೆಗಳೇ ಕಾಣಿಸ್ತಾ ಉಂಟು ಅಂತ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಮಾತಾಡ್ತಾ ಉಂಟು. ಈಗ ಬೇರೆ ದೇಶಗಳು ಮಾತಾಡ್ತಾ ಇದೆ, ಆದರೆ ನಮ್ಮ ಪಾರ್ಲಿಮೆಂಟಲ್ಲಿ, ನಮ್ಮ ವಿಧಾನಸೌಧದಲ್ಲಿ ಯಾರು ಮಾತಾಡೋದಾಗಿ ಅದನ್ನು ಏಕ ಆಧಿಪತ್ಯದಲ್ಲೇ ಹೋಗ್ತಾ ಇದೆ. ಆದರೆ ಇಲ್ಲಿ ಮಾತಾಡಲಿದ್ರೆ ಅವರು ಬೇರೆ ಬೇರೆ ಮಾತಾಡ್ತಾ ಇದ್ದಾರೆ. ಈಗ ನಮ್ಮ ವಿಧಾನಸೌಧದಲ್ಲಿ ಮಾತನಾಡಲಿಕ್ಕೆ ಒಂದೇ ವಿಷಯ ಇರುವುದು. ಈಗ ನಾವು ಎಷ್ಟೋ ಸಲ ವಿಧಾನಸೌಧದಲ್ಲಿ ಮಾತಾಡ್ತಾರೆ. ಅವರು ಕೂಡ ಇಷ್ಟು 6 ಮಂದಿ ಸಚಿವರುಗಳು ಹೋಗಿ ಹೌದು ಆಂಟಿಸಿಪೇಟರಿ ಬೇಲ್ ಅಂತೆ, ಆಮೇಲೆ ಮಾಧ್ಯಮಗಳಿಗೆ ಎಲ್ಲ ಸ್ಟೇ ಆರ್ಡರ್ ತಂದು ಕೊಟ್ಟಿದ್ದಾರೆ. ಈಗ ನಾವು ಎಷ್ಟೆಲ್ಲ ಇವತ್ತು ನಮ್ಮ ಸಮಸ್ಯೆಗಳಿದೆ ಕರ್ನಾಟಕದಲ್ಲಿ, ಆ ಸಮಸ್ಯೆಗೆ ಒಂದು ಆಯೋಗವನ್ನು ಮಾಡಿ ತನಿಖೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಹೋರಾಟ ಮಾಡುವವರು ಯಾಕೆ ಹೋರಾಟ ಮಾಡ್ತಿದ್ದಾರೆ, ಅವರ ಸಮಸ್ಯೆ ಏನು ಅಂತ ಹೇಳಿ ಹೋರಾಟ ಮಾಡಿ ಸಮಸ್ಯೆ. ಈಗ ಸಿಡಿಗಾಗಿ ಒಂದು ಸಮಿತಿ ಮಾಡಿದ್ದಾರೆ, ಅದಕ್ಕೆ ಎಷ್ಟೋ ಈಗ ಕೋಟಿಗಟ್ಟಲೆ ಖರ್ಚಾಗ್ತದೆ. ಯಾರು ಎಂತ ಇದು ಮಾಡಿದ್ದು, ತ್ರಿಸದಸ್ಯ ಪೀಠ, ಆ ಪೀಠ ಮಾಡಿ ಅವರನ್ನು ತನಿಖೆ ಮಾಡಲಿಕ್ಕೆ ಏನು ಮಾಡ್ಲಿಕ್ಕೆ ಇಲ್ಲ. ಇದು ಸರಿ. ಈಗ ಬಜೆಟ್ ಮುಂದೆ ನಮ್ಮ ದೇಶದಲ್ಲಿ ಬ್ಯಾಂಕ್ ನೌಕರರು ಹೋರಾಟ ಮಾಡಿದ್ರು, ಕಾರ್ಮಿಕರು ಹೋರಾಟ ಮಾಡಿದ್ರು. ಬೆಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ 2 ಹೋರಾಟ ಆಯಿತು. ಇದೊಂದು ಚರ್ಚೆ ಇಲ್ಲ. ಇವರದು ರಾಸಲೀಲೆ
ಸಿಡಿದು ಮಾತ್ರ ಚರ್ಚೆ ಆಗುದು. ಅದಕ್ಕೆ ಇವರನ್ನು ನಾವು ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದ. ಏನಾದರೂ ಒಂದು ಮಾನ ಮರ್ಯಾದೆ ಇವರಿಗೆ ಇದ್ದರೆ ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಬರಬೇಕು. ಅವರು ನಾವು ಓಟ್ ಹಾಕಿದವರಿಗೆ ನಮ್ಮ ಈ ರಾಜ್ಯದ ಜನಸಾಮಾನ್ಯರ ಸಮಸ್ಯೆ ನೀವು ವಿಧಾನಸಭೆಯಲ್ಲಿ ಮಾತಾಡಿ, ಅದಕ್ಕೆ ಇವರಿಗೆ ಮಂತ್ರಿಗಳಿಗೆ ಕಾರು ಕೊಡೋದು ಎಲ್ಲ ಕೊಡು, ನಮ್ಮ ಟ್ಯಾಕ್ಸಿನ ಹಣದಿಂದ ಇವರನ್ನೆಲ್ಲ ಸಾಕ್ತಾ ಇದ್ದೇವೆ ನಾವು. ಇವರೆಂತ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಚರ್ಚೆ, ಸಿಡಿ ರಮೇಶ್ ಅವನು ಮಾಡಿದಾನ, ಇವನು ಮಾಡಿದ ಎಲ್ಲರದ್ದು ಉಂಟು ಅಂತ ಹೇಳ್ತಾರೆ. ಇವನು ಮತ್ತೆ ಲಾಸ್ಟ್ಗೆ ನಮ್ಮ ಆರೋಗ್ಯ ಸಚಿವರು ಹೇಳ್ತಾರೆ ಮೊನ್ನೆ ಎಲ್ಲರೂ ಎಲ್ಲರೂ ಸಂಶಯ ಇದೆ, ಏಕಪತ್ನಿ ಅಂತ ಯಾರಂತ ಹೇಳ್ಬೇಕು, ಸಾಬೀತು ಮಾಡಬೇಕು. ನಾವು ನಿಜವಾಗಿ ಕರ್ನಾಟಕದ ಜನತೆಗೆ ಇವರು ಅವಮಾನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಓಟ್ ಹಾಕಿ ಕಳಿಸಿದ್ದು ಇದಕ್ಕೆಲ್ಲ, ರಾಸನೆಯಲ್ಲಿ ಮಾಡ್ಲಿಕ್ಕೆ, ಸೇಡಿ ಮಾಡ್ಲಿಕ್ಕೆಲ್ಲ. ನಾವು ಹೇಳಿದ್ದು ಈ ಕರ್ನಾಟಕದ ಅಭಿವೃದ್ಧಿ ಮಾಡ್ಲಿಕ್ಕೆ ನೀವು ಇವರಿಗೆ ಓಟ್ ಮಾಡಿ ಇವರಿಗೆ ಕೊಡೋದು. ಯಡಿಯೂರಪ್ಪನವರು ಚುನಾವಣೆ ಬರುವಾಗ ರೈತರ ಪರ ಅವರು ಮುಖ್ಯಮಂತ್ರಿ ಆಗುವ ಹಸಿರು ಸಾಲ ಹಾಕಿ ಇವತ್ತು ರೈತರ ಪರ ಇಲ್ಲ, ಕಾರ್ಮಿಕರ ಪರ ಇಲ್ಲ, ಅಧಿಕಾರವನ್ನು ಉಳಿಸಲಿಕ್ಕೆ ಏನಾದರೂ ಮಾಡ್ತಾ ಇದ್ದಾರೆ. ಆದ್ರಿಂದ ಇದರಿಂದ ಇವರಿಗೆ ಪರಿಹಾರ ಮಾಡಲಿ. ಅದಕ್ಕಾಗಿ ನಾವು ಇವತ್ತು ಹೇಳ್ತಾ ಇರೋದು, ಇವತ್ತು ಬ್ಯಾಂಕ್ ಈಗ 4 ಬ್ಯಾಂಕ್ ಒಂದು ಮಾಡಿದ್ರು, ಇನ್ನು ಈಗ ಕೆನರಾ ಬ್ಯಾಂಕ್ ಅನ್ನು ಖಾಸಗೀಕರಣ ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ. ಇವತ್ತು ಬ್ಯಾಂಕಿನವರು ಎಲ್ಲ ಕಡೆ ಹೋರಾಟ ಖಾಸಗೀಕರಣ ಮಾಡ್ತಾ ಇದ್ದೇವೆ ಇದು ಎಲ್ಲವನ್ನು ನೋಡಿದ್ರೆ ಈಗ LIC ಇಡೀ ನಮ್ಮ ಭಾರತ ದೇಶಕ್ಕೆ ಎಲ್ಲ ಅಭಿವೃದ್ಧಿಗೆ ಹಣ ಕೊಟ್ಟಂತ ಒಂದು ಸಂಸ್ಥೆ LIC. ಆ LIC ಯನ್ನು ಇವತ್ತು ಇವರು ಖಾಸಗಿ ಮಾಡ್ತಾ ಮಾರಿ ಹೋದ್ರೆ LIC ಯಲ್ಲಿರುವಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ LIC ನಂಬಿ ಅವರಿಗೆ ಹಣ ಕಟ್ಟಿದ್ದಾರೆ. ಅದು ಎಷ್ಟೋ ಜನ ಏಜೆಂಟ್ಗಳಿದ್ದಾರೆ, ಎಷ್ಟೋ ಜನ ಸಿಬ್ಬಂದಿಗಳು, ಇವರಿಗೆಲ್ಲರಿಗೆ ನಾಮ ಆಗ್ತದೆ. ಈ ಪರಿಸ್ಥಿತಿ ಇದನ್ನೆಲ್ಲ ತರುವಾಗ ಯಾವುದೇ ಚರ್ಚೆ ಇಲ್ಲದೆ ಮಾಡ್ತದೆ. ಅದಕ್ಕೆ ನಾವು ಹೇಳಿದ್ವಿ ಪ್ರಜಾಪ್ರಭುತ್ವ ಇಲ್ಲ, ಕಾರ್ಮಿಕರಿಗೆ ಮಾತಾಡಿದರೆ ಅದು ಸರಿಯಾಗಿ ಕರೆದು ಅದನ್ನು ಮಾತಾಡುವಂಥ ಯಾವುದೇ ವ್ಯವಸ್ಥೆ ಇಲ್ಲ. ಇವತ್ತು ಅವರದೇ ತೀರ್ಮಾನ ಬ್ಯಾಂಕ್ ಖಾಸಗೀಕರಣ ಮಾಡೋದು. ಈಗ ಬ್ಯಾಂಕ್ ಖಾಸಗೀಕರಣ ಇವರಿಗೆ ಸುಲಭದಲ್ಲಿ ಎಲ್ಲಿ ಆಗ್ತದೆ, ಸಾಮಾನ್ಯ ಬಡವರ ಕಷ್ಟ ಎಷ್ಟಾಗ್ತದೆ ಹೇಳಿ ಇವತ್ತು ಗ್ರಾಮೀಣ ಪ್ರದೇಶ ಜನರಿಗೆ ಗೊತ್ತಿದೆ. ಅದರಲ್ಲಿ ಬೀಡಿ ಕಾರ್ಮಿಕರಿದೆ, ಬೀಡಿ ಕಾರ್ಮಿಕರಿಗೆ ಮೊನ್ನೆ ಆ ಬ್ಯಾಂಕ್ ಮುಷ್ಕರವನ್ನು ನೀವು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀರಿ. ಮೊನ್ನೆ ನಡೆದ ಬ್ಯಾಂಕ್ ಮುಷ್ಕರದಲ್ಲಿ ಬ್ಯಾಂಕ್ನ ಅಧಿಕಾರಿಗಳ ಸಂಘ, ನೌಕರರ ಸಂಘ ಮತ್ತು ಏನು ಎಡಪಕ್ಷಗಳ ಸಂಯೋಜಿತ ಬ್ಯಾಂಕ್ ಅಧಿಕಾರಿಗಳ ಸಂಘ, ನೌಕರರ ಸಂಘ, ಕಾಂಗ್ರೆಸ್ ಸಂಯೋಜಿತ ಬ್ಯಾಂಕ್ ನೌಕರರ ಸಂಘ, ಅಧಿಕಾರಿಗಳ ಸಂಘ ಭಾಗವಹಿಸಿತ್ತು. ಜೊತೆಗೇನೆ ಬಿಜೆಪಿಯ ಅಥವಾ ಸಂಘ ಪರಿವಾರದ ಅಥವಾ BMSನ ಭಾರತೀಯ ಮಜ್ದೂರ್ ಸಂಘದ ಅಫಿಲಿಯೇಟೆಡ್ ಆಗಿರುವಂತಹ ಬ್ಯಾಂಕ್ ನೌಕರರ ಸಂಘ ಮತ್ತು ಬ್ಯಾಂಕ್ ಅಧಿಕಾರಿಗಳ ಸಂಘ ಕೂಡ ಭಾಗವಹಿಸಿತ್ತು. ಕೇಂದ್ರ ಸರ್ಕಾರದ ಧೋರಣೆ ಸರಿಯಿಲ್ಲ, ನಾವು ಇದನ್ನು ವಿರೋಧ ಮಾಡ್ತೇವೆ ಅಂತ. ಅದು ನಾನು ಪ್ರಥಮವಾಗಿ ಹೇಳಿದ್ದು ಅದೇ, ಎಲ್ಲರೂ ಇವತ್ತು ಒಟ್ಟಾಗ್ತಿದೆ. ಅದಕ್ಕೆ ಅವರು ಹೇಳಿದ್ರು, ಪುಣಚ ಹೇಳಿದಾರಲ್ಲ, ನಮಗೆ ನರೇಂದ್ರ ಮೋದಿ ಅವರೆಲ್ಲ ಅವಕಾಶ ಮಾಡಿ ಕೊಟ್ಟರು ಅಂತೇಳಿ. ಈ ದೇಶದಲ್ಲಿ 2ನೇ ಸ್ವಾತಂತ್ರ್ಯ ಚಳವಳಿಗೆ ಒಂದು ಅವಕಾಶ ಮಾಡಿ ರೈತರ ಚಳವಳಿಯಲ್ಲಿ ಕೂಡ BMS ಪ್ರಾಯೋಜಿತ ಏನು ಭಾರತೀಯ ಕಿಸಾನ್ ಸಂಘ ಉಂಟಲ್ಲ, ಹೌದು, ಖಂಡಿತವಾಗಿ ಭಾರತೀಯ ಕಿಸಾನ್ ಸಂಘದವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಈ ವಿಚಾರವನ್ನು ವಿರೋಧ ಮಾಡ್ತಾ ಇದ್ದಾರೆ. ಮುಂದೆ ಬಂದು ಎದೆಕಾರಿಕೆಯಲ್ಲಿ ಮಾತಾಡ್ಲಿಕ್ಕೆ ಬಹುಶಃ 56 ಇಂಚಿನ ಎದೆಯ ಮುಂದೆ ಇವ್ರದ್ದು ಏನು ಎದೆ ಬರ್ಲಿಕ್ಕೆ ಧೈರ್ಯ ಇಲ್ಲ. ನಾಳೆ ಏನೋ ಅವರ ಪೋಸ್ಟ್ ಕಿತ್ಕೊಳ್ತಾರೋ ಏನೋ ಆತಂಕ ಇದೆ, ಗೊತ್ತಿಲ್ಲ. ಬಟ್ ವಿಚಾರದ ಬಗ್ಗೆ ಅಥವಾ ಕಾಯ್ದೆ ಬಗ್ಗೆ ಅವ್ರದ್ದು ವಿರೋಧ ಇದೆ, ಖಂಡಿತವಾಗಿ ವಿರೋಧ ಇದೆ. RSS ಕೂಡ ಅದನ್ನ ಹೇಳ್ತಾ ಇದೆ, ನೀವು ರೈತರ ಜೊತೆ ಸರಿಯಾಗಿ ಸ್ಪಂದನೆ ಮಾಡಬೇಕು ಅಂತ ಹೇಳುವಂತ ಕಿವಿ ಮಾತು ಹೇಳ್ತಾ ಇದೆ. ಇದು ಕಿವಿ ಮಾತು ಹೇಳುದಲ್ಲ, RSS ನ ಜವಾಬ್ದಾರಿ ಏನಿದೆ, ಅವರ ಅಂಗಸಂಸ್ಥೆ ಇದೆ ಭಾರತೀಯ ಜನತಾ ಪಕ್ಷ, ಕಿವಿ ಹಿಂಡಿ ಕಾನೂನನ್ನ ಮಸೂದೆನ ವಾಪಸ್ ತಗೊಳ್ತಕ್ಕಂಥ ಜವಾಬ್ದಾರಿ ಗೌರವಾನ್ವಿತ RSS ನ ಪ್ರಮುಖರು ಮಾಡದೆ ಹೋದ್ರೆ ನಾಳೆ ದಿನ RSS ಕೂಡ ಈ ದೇಶದಲ್ಲಿ ಯಾವುದೇ ಗೌರವ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ನೀವು ಎಚ್ಚರಿಕೆಗೆ ತಗೊಳ್ಬೇಕು ಅಂತ ಹೇಳ್ತಾ ವಿನಂತಿಯನ್ನು ಮಾಡ್ತೇನೆ. ಈಗ ನಾನು 11 ಸುತ್ತಿನ ಮಾತುಕತೆಗಳು ನಡೆಯಿತು. ಪುಣಚ ಅವರೇ ಮತ್ತೆ ಉಜ್ವಲ್ ಅವರೇ, ರಾಮಣ್ಣ ಅವರೇ, ಇದೇ ರೈತ ಕಾಯ್ದೆಯನ್ನು ವಿರೋಧಿಸಿ ರೈತರು ದಿಲ್ಲಿನಲ್ಲಿ ನಡೆಸ್ತಾ ಇರುವಂತ ಈ ಒಂದು ಧರಣಿ ಅಥವಾ ಏನು ಚಾರಿತ್ರಿಕವಾದಂಥ ಒಂದು ಪ್ರತಿಭಟನೆ ಏನಿದೆ, ಲಕ್ಷಾಂತರ ರೈತರು ಭಾಗವಹಿಸ್ತಾ ಇದ್ದಾರೆ. 11 ಸುತ್ತಿನ ಮಾತುಕತೆ ನಡೆಯಿತು. 11 ಸುತ್ತಿನ ಮಾತುಕತೆ ಕೂಡ ಯಶಸ್ವಿ ಆಗಲಿಲ್ಲ. ಅಂದರೆ ಯಶಸ್ವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಹೇಳೋದು ಎಸ್ ನಾವು ಏನು ಏಕಾಏಕಿಯಾಗಿ ವಾಪಸ್ ಪಡೀಲಿಕ್ಕೆ ತಯಾರಿಲ್ಲ, ಒಂದು ಅಮಾನತಿನಲ್ಲಿಡ್ತೇವೆ, ಅಥವಾ ನಿಮ್ಮ ತಿದ್ದುಪಡಿಗಳು ಏನು ಅದನ್ನು ಹೇಳಿ. ಅದು ಮೂರನೆಯದು, ನೀವು ರೈತರುಗಳು ಹಠಕ್ಕೆ ಬೀಳಬಾರದು, ಮೊಂಡುವಾದವನ್ನು ಮಂಡಿಸಬಾರದು, ನಿಮ್ಮ ವಿಚಾರದಲ್ಲಿ ಕೂಡ ನೀವು ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ. ಎಸ್, ನಾನು ರವಿಕಿರಣ್ ಪುಣಚ ಅವ್ರ ಹತ್ರ ಇದನ್ನೇ ಕೇಳುವಂಥದ್ದು. ಎಸ್, ನೀವು ಸಾಫ್ಟ್ ಆಗಬೇಕು ಅಂತ ಅವರು ಹೇಳ್ತಾರೆ. ಏನು ಹೇಳ್ತೀರಿ ನೀವು? ಈಗ ಒಂದು ಮಸೂದೆ ಸರ್ಕಾರದಲ್ಲಿ ಅಂಗೀಕಾರ ಆಗಬೇಕು ಅಂತಂದರೆ
ಪಾರ್ಲಿಮೆಂಟು ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕು, ಲೋಕಸಭಾ ಮತ್ತು ರಾಜ್ಯಸಭಾ ರಾಜ್ಯಸಭೆ ಚರ್ಚೆ ಆಗಬೇಕು. ಚರ್ಚೆ ಆಗಿ ಬಹುಮತ ಬಂದಿರಬೇಕು, ರಾಜ್ಯಪಾಲರು ಸಹಿ ಮಾಡಬೇಕು, ಅದು ಕಾಯ್ದೆಯಾಗಿ ಹೊರಗೆ ಬರ್ತದೆ. ರಾಷ್ಟ್ರಪತಿಗಳ ಅಂಕಿತ ಬಿದ್ದ ತಕ್ಷಣ ಇದು ಇವರು 18 ತಿಂಗಳು ಅಮಾನತು ಈ ಸಂವಿಧಾನದಲ್ಲಿ ಎಲ್ಲಿ ಅವಕಾಶ ಇದೆ? ಏನು ಹುಡುಗಾಟಿಕೆ ಮಾತಾಡ್ತಾ ಇದ್ದಾರಾ? ಇವ್ರಿಗೆ ಸರ್ಕಾರ ನಡೆಸಲಿಕ್ಕೆ ಬರ್ತದ? ಆ ಯೋಗ್ಯತೆ ಇದೆಯಾ? 11 ಸುತ್ತಿನ ಮಾತುಕತೆ ಅಂತ ಹೇಳ್ತಾರೆ, ರೈತರು ಮೊಂಡುವಾದ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಸರ್ಕಾರದ ವಿಫಲವಾದ ರೈತರ ಮೊಂಡುತನ ಅಂತ ಹೇಳ್ತೀರಾ? ನಾಚಿಕೆ ಆಗೋದಿಲ್ಲ ನಿಮಗೆ? ತೋಮಾರ್ ಅವರು ಏನು ಕೃಷಿ ಮಂತ್ರಿ ಇದ್ದಾರೆ, ಕೃಷಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕೃಷಿ ಅಂದ್ರೆ ಏನು ಅಂತೇಳಿ ಗೊತ್ತಿಲ್ಲ. ಅವರು ನಮ್ಮ ಕೃಷಿ ಸಚಿವರಿದ್ದಾರೆ. 11 ಸುತ್ತಿನ ಮಾತುಕತೆಯಲ್ಲಿ ಒಂದು ಕೇಂದ್ರ ದೇಶದ ಭಾರತ ಸರ್ಕಾರ ವಿಫಲ ಆಗ್ತದೆ ಅಂತಾದ್ರೆ, ಅದನ್ನ ರೈತರ ಮೊಂಡುವಾದ ಅಂತ ಹೇಳ್ತಾರೆ ಅಂತಾದ್ರೆ ಇವರ ವೈಫಲ್ಯ ಅಲ್ವಾ? ಇವರ ವೈಫಲ್ಯನ ಮುಚ್ಚಿ ಹಾಕ್ಲಿಕ್ಕೆ ಇವತ್ತು ನೀವು ಹೇಳೋದು 11 ಸುತ್ತು ಮಾತುಕತೆ ವಿಫಲ ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರದ್ದೇ ವಿಫಲ ಅಂತ ವಿಫಲತೆ. ಈಗ ಏನಿಟ್ಟಿದ್ದಾರೆ ಇವರು ಕೊನೆ ಹಂತದವರೆಗೆ 18 ತಿಂಗಳು ಅಮಾನತಲ್ಲಿ ಇಟ್ಕೊಳ್ತೇವೆ. ಸಂವಿಧಾನದಲ್ಲಿ ಅವಕಾಶವೇ ಇಲ್ಲದಂತ ಒಂದು ವಿಚಾರವನ್ನ ಇವರು ರೈತರ ಮುಂದೆ ಇಟ್ಟರೆ ನಾವೇನು ಅಷ್ಟು ಅವಿದ್ಯಾವಂತರ ರೈತರು? ಏನು ಯಾವತ್ತು ಲಂಗೋಟಿ ಉಟ್ಕೊಂಡು ಮಣ್ಣನ್ನು ಹಚ್ಕೊಂಡು ಇರ್ಬೇಕಾದವ್ರ? ನಮಗೆ ಕೂಡ ಇದೆ ವಿದ್ಯಾಭ್ಯಾಸ, ಏನು ನೀವು ಮಾತ್ರ ಕಲ್ತಿರ್ತಕ್ಕಂಥದ್ದ? ರೈತರು ಕೂಡ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ, ಕೃಷಿ ಕ್ಷೇತ್ರದಲ್ಲಿ ಅಪಾರವಾದ ಅನುಭವ ಇದೆ. ಇವರು ತಂದಂಥ ಕೊಟ್ಟಂಥ 3 ಉಡುಗೊರೆಗಳಿದ್ದಾವಲ್ಲ ಕೇಂದ್ರ ಸರ್ಕಾರ, ಯಾವ ರೈತ ಸಂಘಟನೆಯು ಕೂಡ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿರಲಿಲ್ಲ, ಒತ್ತಾಯ ಮಾಡಿರಲಿಲ್ಲ. ಯಾವುದಕ್ಕೂ ಒತ್ತಾಯ ಮಾಡಿ ರೈತರು ಒತ್ತಾಯ ಮಾಡಿರ್ತಕ್ಕಂಥದ್ದು MS ಸ್ವಾಮಿನಾಥನ್ ಆಯೋಗದ ವರದಿಯಂತೆ ನೀವು C2 + 50% ಬೆಲೆಯನ್ನು ನಿಗದಿ ಮಾಡಬೇಕು. ಇವತ್ತು ಕೂಡ ಚರ್ಚೆ ಆಗ್ತಕ್ಕಂಥದ್ದು, ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ ಕೃಷಿ ಹೆಸರಿನಲ್ಲಿ ತಂದಿರ್ತಕ್ಕಂಥ ಮಸೂದೆ ಅಂತ. ನಾನು ಈಗ ಕೂಡ ಆ ನಿಲುವಿಗೆ ಬದ್ಧಾಗಿದ್ದೇನೆ. ಇದು ಕೃಷಿ ಮಸೂದೆಗಳಲ್ಲ, ಕೃಷಿಯ ಹೆಸರಲ್ಲಿ ತಂದಿರ್ತಕ್ಕಂಥ ಮಸೂದೆಗಳು. ಇದು ತೊಂದರೆ ಆಗ್ತಕ್ಕಂಥದ್ದು ಬರೀ ರೈತರಿಗೆ ಮಾತ್ರ ಅಲ್ಲ, ಈ ದೇಶದ 130 ಕೋಟಿ ದುಡಿಯುವ ವರ್ಗಕ್ಕೆ. ಇವತ್ತು ನಮಗೆ ಇರ್ತಕ್ಕಂಥ ಸಂಘರ್ಷ ನರೇಂದ್ರ ಮೋದಿ, ಅಮಿತ್ ಶಾ, ತೋಮಾರ್, ಗೀಮಾರ್, ಪಾಮಾರ್ ಅಲ್ಲ. ಇವತ್ತು 130 ಕೋಟಿ ಜನ ಮತ್ತು ಈ ದೇಶದ ಜನತೆ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಮುಂದೆ ಇರ್ತಕ್ಕಂಥ ಸಂಘರ್ಷ. ಇವರು ಅದಕ್ಕೆ ಬ್ರೋಕರ್ಗಳಾಗಿದ್ದಾರೆ. ಇಟ್ ಮೀನ್ಸ್ ನೀವು ಹೇಳ್ತಾ ಇರೋದು 130 ಕೋಟಿ ಜನರಿಗೆ ಅಥವಾ ಕಾರ್ಮಿಕರಿಗೆ ಅಥವಾ ರೈತರಿಗೆ ತೊಂದರೆ ಆಗುತ್ತೆ. ಎಸ್, ಎಲ್ಲಾ ವಿಷಯದಲ್ಲಿ ಕೂಡ ಒಂದು ಕಡೆ ಒಬ್ಬರಿಗೆ ತೊಂದರೆ ಆಗಿದ್ದು ಆದರೆ ಒಂದು ಕಡೆಗೆ ಯಾರಿಗಾದ್ರೂ ಲಾಭ ಕೂಡ ಆಗ್ಬೇಕಲ್ಲ, ಪ್ರಯೋಜನ. ಹೌದು, ಅದೇ ಆಗ ಹೇಳಿದ್ರಲ್ಲ, 2 ಶಿಶುಗಳನ್ನ ಆಡಿಸ್ತಾ ಇದ್ದಾರೆ, ಹಮ್ದೋ ಹಮಾರೇದೋ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಹಮ್ದೋ, ಅಂಬಾನಿ ಮತ್ತು ಅದಾನಿ ಹಮಾರೇದೋ. ಈ ಶಿಶುಗಳನ್ನ ಬೆಳೆಸಲಿಕ್ಕೆ ನಾನು ಹುಡುಗಾಟಿಕೆ ಹೇಳ್ತಾ ಇಲ್ಲ, ತಮಾಷೆ ಮಾಡ್ತಾ ಇಲ್ಲ, ಲೇವಡಿ ಮಾಡ್ತಾ ಇಲ್ಲ. 20 ಲಕ್ಷ ಮೆಟ್ರಿಕ್ ಟನ್ ಆಹಾರವನ್ನ ದಾಸ್ತಾನು ಮಾಡ್ತಕ್ಕಂಥ ಗೋಡೌನನ್ನ ಈಗಾಗಲೇ ಅದಾನಿ ಅವರು ನಿರ್ಮಿಸಿದ್ದಾರೆ. ದೇಶದ ಎಲ್ಲ ಕಡೆ ಮಾಡಿದ್ದಾರೆ. 20 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನ ಏನು ಗೋದಾಮುಗಳನ್ನ ಮಾಡಿದ್ದಾರೆ. 1 ಟನ್ನಿಗೆ 2,500 ರೂಪಾಯಿ ಬಾಡಿಗೆ ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ದಾಸ್ತಾನು ಮಾಡ್ಲಿಕ್ಕೆ. ಈಗಾಗಲೇ ಖಾಲಿ ಗೋಡೌನಿಗೆ 6 ಕೋಟಿ ರೂಪಾಯಿಯನ್ನ ಬಾಡಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ CAG ವರದಿಯನ್ನೇ ಬದಲಾವಣೆ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯಕ್ಕೆ ಈ ಸರ್ಕಾರ ನಿಂತಿದೆ. ನಾವು ಆಧಾರಗಳಿದೆ, ಯಾವ ಸರ್ಕಾರದ ಮೇಲೆ ಕೂಡ ಆರೋಪ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಹೌದು, ಖಂಡಿತವಾಗಿ ನಾವು ರೆಸ್ಪಾನ್ಸಿಬಲ್ ಪರ್ಸನ್. ನಾನೇನು ಅಲ್ಲಿ ಕಟ್ಟೆಯಲ್ಲಿ ಇದು ಮರದ ಅಡಿಯಲ್ಲಿ ಕಟ್ಟೆಯಲ್ಲಿ ಕೂತು ಮಾತಾಡ್ತಾ ಇಲ್ಲ, ಏನು ಆಧಾರ ಇದೆ ಅದರ ಮೇಲೆ ಮಾಡ್ತಾ ಇದ್ದೇವೆ. ಈಗ ಇವರು ಅಧಿಕಾರಕ್ಕೆ ಬರುವಾಗ ಒಬ್ಬ ವ್ಯಕ್ತಿಯ ಮೇಲೆ 60,000 ರೂಪಾಯಿ ಸಾಲ ಇತ್ತು. ಹಿಂದೆ ವಾಜಪೇಯಿ ಇರುವಾಗ 25,000 ಸಾಲ ಇತ್ತು. ಅವರು ಅದನ್ನೇ ಕೋಟ್ ಮಾಡಿದ್ರು, 25,000 ಪ್ರತಿಯೊಬ್ಬ ಪ್ರಜೆಯ ಮೇಲೆ ಸಾಲ ಮಾಡಿದ್ದಾರೆ, ನಮಗೆ ಅಧಿಕಾರ ಕೊಡಿ, ಅದನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತ. ಇವರು ಕಪ್ಪು ಹಣ ತರ್ತೇವೆ, ಬಿಳಿ ಹಣ ತರ್ತೇವೆ, ಆ ಹಣ ತರ್ತೇವೆ, ಅದು ಮಾಡಿ ಎಲ್ಲ ಭರವಸೆ ಕೊಟ್ಟರು. ಆದ್ರೆ ಇವರ ಆಡಳಿತವಾದಲ್ಲಿ ಇವತ್ತು ನಾವು ಲೆಕ್ಕ ಹಾಕಿದ್ರೆ ಒಬ್ಬ ಪ್ರಜೆಯ ಮೇಲೆ 1,27,000 ರೂಪಾಯಿ ಸಾಲ ಇದೆ. ಅವರ ಭಕ್ತರೆಲ್ಲ ಹೇಳ್ತಾರೆ ಮೋದಿ ಅವರು 18 ಗಂಟೆ ಕೆಲಸ ಮಾಡ್ತಾರೆ ಅಂತ. ಅವರ ಕಚೇರಿ ಇರ್ತಕ್ಕಂಥವ್ರು ಮಾಹಿತಿ ಕೊಡ್ತಾರೆ, 18 ಗಂಟೆಯಲ್ಲಿ 15 ಗಂಟೆ ಕೂಡ ವಾಟ್ಸ್ಆಪ್, ಟ್ವೀಟ್, ಫೇಸ್ಬುಕ್ ನೋಡ್ತಾ ಇರ್ತಾರೆ ಅಂತ. ಯಾರು? ಪ್ರಧಾನಮಂತ್ರಿ. ಯಾಕಂದ್ರೆ ಇವರು 18 ಗಂಟೆ ಕೆಲಸ ಮಾಡಿರ್ತಿದ್ರೆ ನಮಗೀಗ ಹೊಸದಾಗಿ ಮತ್ತೆ 106 ಲಕ್ಷ ಕೋಟಿ ರೂಪಾಯಿ, 1,06,000 ಕೋಟಿ ರೂಪಾಯಿ, 100
6,000 ಕೋಟಿ ರೂಪಾಯಿ ಹೊಸದಾಗಿ ಸಾಲ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತಿರ್ಲಿಲ್ಲ. ನಮ್ಮ ರಿಸರ್ವ್ ಬ್ಯಾಂಕ್ ನಲ್ಲಿ ಇದ್ದಂತ 5,60,000 ರಿಸರ್ವ್ ಫಂಡ್ ಅನ್ನ ತೆಗಿಬೇಕಂತ ಅವಶ್ಯಕತೆ ಬರ್ತಿರ್ಲಿಲ್ಲ. ಚಿನ್ನ ಮಾರಾಟ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರಿಸರ್ವ್ ಬ್ಯಾಂಕ್ ನಲ್ಲಿ ಚಿನ್ನವನ್ನು ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಇಡೀ ದೇಶದ ಆದಾಯ ಇರ್ತಕ್ಕಂಥ ಸಂಸ್ಥೆಗಳನ್ನ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ಇವತ್ತು ಇವರ ಆರ್ಥಿಕ ವೈಫಲ್ಯದಿಂದಾಗಿ ಇಡೀ ದೇಶ, ನಾನು ಆಗ್ಲೇ ಕೋಟ್ ಮಾಡಿದೆ, 130 ಸ್ಥಾನಕ್ಕೆ ಬಂದಿದೆ. ಇನ್ನೊಂದು 10 ಸ್ಥಾನ ಹಿಂದೆ ಹೋದ್ರೆ ಇಸ್ವಗುರು ಆಗ್ತದೆ. ಆಗ ನಾವು 148ನೇ ಸ್ಥಾನದಲ್ಲಿ ಇರ್ತೇವೆ. ಆಗ ಅವರ ಭಕ್ತರು ಇಸ್ವಗುರು ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ಎಸ್, ಇದು ಓಸ್ವಾಲ್ಡ್ ಅವರೇ, ಈಗ ಈ ಕೃಷಿ ಕಾಯ್ದೆಯನ್ನು ಬಂದ ನಂತರ ಪ್ರಧಾನಿ ಅವರು ಆದಿಯಾಗಿ ಎಂಟೈರ್ BJPಯ ಟೀಮ್ ಅಥವಾ ಕೇಂದ್ರ ಸರ್ಕಾರದ ಎಲ್ಲ ಸಚಿವರುಗಳು ಕೂಡ ಸಮರ್ಥನೆ ಮಾಡಿಕೊಂಡ್ರು. ಮತ್ತು ಇವತ್ತಿಗೆ ಕೂಡ ಸಮರ್ಥನೆ ಮಾಡ್ತಾ ಇದ್ದಾರೆ. ರೈತರಿಗೆ ನಾವು ಸ್ವಾತಂತ್ರ್ಯ ಕೊಟ್ಟೆವು, ದೇಶವ್ಯಾಪಿಯಾಗಿ ರೈತರಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ. ಒಬ್ಬ ಕೃಷಿಕನಾಗಿ ನಾನು ನಿಮಗೆ ಕೇಳೋದು, ಕೃಷಿಕನಾಗಿ ನೋಡಿ, ನಮಗೆ ಸಂಘಟನೆಗಳು, ನಿಮ್ಮ ರೈತ ಸಂಘಗಳು ಎಲ್ಲ ಅದನ್ನು ಬದಿಗೆ ಇಟ್ಟು ಒಬ್ಬ ಕೃಷಿಕನಾಗಿ ನೀವು ಹೇಳಬೇಕು, ನಿಮಗೆ ಸ್ವಾತಂತ್ರ್ಯ ಬಂತಾ ಅಥವಾ ಮೊದಲು ಕೂಡ ಇತ್ತಾ ಅಥವಾ ಮೊದಲು ಕೂಡ ಇರಲಿಲ್ವಾ? ಈ ಸ್ವಾತಂತ್ರ್ಯದ ಬಗ್ಗೆ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂತ ಈ 3 ಕೃಷಿ ಕಾಯ್ದೆ ಮೂಲಕ ನಾವು ರೈತರಿಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸುಳ್ಳು ಇದು. ಹೌದಾ? ಈ ಸ್ವಾತಂತ್ರ್ಯ ಯಾರಿಗೂ ಬರಲಿಲ್ಲ. ಇದಕ್ಕಿಂತ ಮುಂಚೆ ಕೂಡ ಇತ್ತು ಈ ಸ್ವಾತಂತ್ರ್ಯ. ನಾನು ವೀಳ್ಯದೆಲೆ ಬೆಳೆಯುತ್ತೇನೆ, ಅಡಿಕೆ ಬೆಳೆಯುತ್ತೇನೆ, ನನ್ನ ಮನೆಯಲ್ಲಿ ಇದು ತೆಂಗು ಬೆಳೆಯುತ್ತೇನೆ, ಕೊಕ್ಕೋ ಬೆಳೆಯುತ್ತೇನೆ, ರಬ್ಬರ್ ಬೆಳೆಯುತ್ತೇನೆ. ನಾನು ಹೋಗಿ ರಬ್ಬರ್ ಬೋರ್ಡ್ಗೆ ಹಾಕ್ಬೇಕು. ಇದು ಸ್ವಾತಂತ್ರ್ಯ ಇತ್ತು ನನಗೆ. ರಬ್ಬರ್ ಅನ್ನು ಕೊಂಡೋಗಿ ನಾನು ಎಲ್ಲಿ MRF ಕಾರ್ಖಾನೆಗೆ ಮಾರ್ಲಿಕ್ಕೆ ಬರೋದಿಲ್ಲ. ಮುಂಬೈಯಲ್ಲಿ ಇದೆ ಕಾರ್ಖಾನೆ, ಇಲ್ಲಿ ಕಾರ್ಖಾನೆ ಇಲ್ಲ. ಅಥವಾ ಅಪೋಲೋದಲ್ಲಿ ಇದೇ ಮೋದಿಯವರ ಏನು ಅಹಮದಾಬಾದಲ್ಲಿ ಬರೋಡಾದಲ್ಲಿ ಇದೆ, ಯಾವುದು ಅಪೋಲೋ ಕಾರ್ಖಾನೆ ಇದೆ, ಟೈರ್ ಫ್ಯಾಕ್ಟರಿ ಇದೆ. ಅಲ್ಲಿ ಹೋಗಿ ಮಾರಾಟಕ್ಕೆ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾರು ಇದ್ದಾರೆ ರಬ್ಬರ್ ಬೆಳೆಗಾರರು? ಕೇರಳದಿಂದ ಕೊಪ್ಪರಿಗೆ ಹೋಗುದಿಲ್ವಾ? ಕೊಬ್ಬರಿಗೆ ಹೋಗುದಿಲ್ವಾ? ಅಡಿಕೆ ಗುಜರಾತಿಗೆ ಹೋಗುದಿಲ್ವಾ? ಮೊದಲು ಹೋಗ್ತಾ ಇತ್ತು, ಈಗ ಹೋಗ್ತಾ ಇದೆ. ನೀವು ನೋಡಿ, ನಾನು 10 ಕ್ವಿಂಟಲ್ ಅಡಿಕೆ, 20 ಕ್ವಿಂಟಲ್ ಅಡಿಕೆ, 50 ಕ್ವಿಂಟಲ್, 100 ಕ್ವಿಂಟಲ್ ಅಡಿಕೆ ಇಟ್ಕೊಂಡು ನಾನು ಅಹಮದಾಬಾದ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಥವಾ ಮಧ್ಯಪ್ರದೇಶದ ಇಂದೋರ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಥವಾ ಏನು ಲಕ್ನೋಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಕೋಲ್ಕತ್ತಾಗೆ ಹೋಗ್ಲಿಕ್ಕೆ ಬರುವುದಿಲ್ಲ. ಅದು ನಾವು ಕೊಂಡೋಗಿ ನಮ್ಮ ಮಾರ್ಕೆಟ್ ಅಲ್ಲಿ ಕೊಂಡೋದ್ರೆ, ಇವತ್ತು ನೋಡಿ, ಇವತ್ತು ಮಾರ್ಕೆಟ್ ಡೌನ್ ಇದೆ, ಅಡಿಕೆ ಮಾರ್ಕೆಟ್. ಇವತ್ತು ಕೊಂಡೋಗಿ ನಾವು ಏನು ಬಂಟ್ವಾಳಕ್ಕೆ ಕೊಂಡೋದ್ವಿ ಅಥವಾ ಎಲ್ಲಿಯಾದ್ರೂ ಕೊಂಡೋದ್ರೆ ಸಾಹೇಬ್ರು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಗುಜರಾತಿಗಳು ಶೇಟ್ಗಳು ಇರ್ತಾರೆ, ಅವ್ರ ಜೊತೆ ಕೊಂಡೋದ್ರೆ ಅವ್ರು ಹೇಳ್ತಾರೆ ಇವತ್ತು ದುಡ್ಡಿಲ್ಲ, 1 ವಾರ ಬಿಟ್ಕೊಂಡು ಬನ್ನಿ, ನಾಳೆ ದುಡ್ಡು ಕೊಡ್ತೇವೆ. ಅಡಿಕೆ ಹಾಕಿ ಕಟ್ ಮಾಡ್ತಾರೆ, ರೇಟ್ ಏನು ವೆರೈಟಿ ಮಾಡ್ತಾರೆ ರೇಟ್. ನೀವು ನೇರ ಗುಜರಾತಿ ಕೊಂಡೋಗ್ಬೋದಲ್ಲ, ಸ್ವಾತಂತ್ರ್ಯ ಉಂಟಂತೆ ಅಲ್ವಾ? ಇಲ್ಲ, ಅದೆಲ್ಲ ಸುಳ್ಳು. ಅದು ಅಪ್ಪಟ ಸುಳ್ಳು. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಮಾತುಗಳಿಗೆ ರಾಜಕಾರಣಿಗಳಿಗೆ ಸ್ಪಷ್ಟವಾದ ಉತ್ತರ ಕೊಡ್ತೇವೆ. ಪ್ರತಿಯೊಂದು ರಾಜಕಾರಣ ಮನೆ ಅಂಗಳಕ್ಕೆ ಹೋಗಿ ನಮ್ಮ ಬೇಳೆಕಾಳುಗಳನ್ನು, ನಮ್ಮ ಅಡಿಕೆಗಳನ್ನು, ನಮ್ಮ ವೀಳ್ಯದೆಲೆಗಳನ್ನು, ಕೃಷಿ ಉತ್ಪನ್ನಗಳನ್ನು ಅವರ ಆಫೀಸ್ ಮುಂದೆನೆ ಕೊಂಡೋಗಿ ಇರ್ತೇವೆ. ಮತ್ತೆ ಪ್ರತಿ ನಮ್ಮ DC ಕಚೇರಿ ಮುಂದೆ, DC ಜಿಲ್ಲಾಧಿಕಾರಿಗಳಿಗೆ ಮುಟ್ಟುವ ತರ ಹೇಳ್ತಿರ್ತೇನೆ, DC ಕಚೇರಿ ಮುಂದೆ ನಮ್ಮ ಎಲ್ಲ ಜಿಲ್ಲೆಯ ರೈತರ ತರಕಾರಿಗಳನ್ನು ಕೊಂಡೋಗಿ ನಾನು ಇಟ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಯಾಕೆಂದ್ರೆ ಈ ದೇಶದ ಪ್ರಧಾನಮಂತ್ರಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನೀವು ಎಲ್ಲಿ ಬೇಕಾದ್ರೆ ಮಾರಾಟ ಮಾಡಬಾರ್ದು, ಎಲ್ಲಿ ಬೇಕಾದ್ರೆ ಮಾರಾಟ ಮಾಡಬಹುದು ಅಂತ ಹೇಳಿದ್ದಾರೆ. ವಿಧಾನಸೌಧ ಆಗಲಿ, ಈ ವಿಧಾನಸೌಧ ಆಗಲಿ, DC ಕಚೇರಿ ಆಗಲಿ, ಎಲ್ಲಾ ಕಚೇರಿಗಳ ಮುಂದೆ ಕೂಡ ಮಾರಾಟ ಮಾಡುವಂತ ಅಧಿಕಾರ ನಮಗೆ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ. ದುಡ್ಡಿನ ಬಗ್ಗೆ ಹೇಳಿದಾರಾ? ಎಷ್ಟು ದುಡ್ಡು ಅಂತ ಹೇಳಿದಾರಾ? ಇನ್ನು ಮಾರಾಟ ಮಾಡಬಹುದು. ಈಗ ನಿನ್ನೆಯ ಕರ್ನಾಟಕದ ಬೆಳವಣಿಗೆಯನ್ನೇ ನೋಡಿ, ಇವತ್ತಿನ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೀವು ನೋಡಿರ್ತೀರಿ. ಟೊಮೆಟೊ ಬೆಳೆದವರು, ಆಮೇಲೆ ಎಲೆಕೋಸು ಬೆಳೆದವರು ಇಡೀ ಟ್ರ್ಯಾಕ್ಟರ್ಗಳನ್ನ ತಂದು ಅದನ್ನು ಏನು ಮಾರುಕಟ್ಟೆಗೆ ಹೋದಾಗ ಕಿಲೋಗೆ 2 ರೂಪಾಯಿಗೆ ಕೇಳಿದ್ರು. ಕಿಲೋಗೆ 2 ರೂಪಾಯಿಗೆ ಕೇಳಿದ್ರು. ಟೊಮೆಟೊವನ್ನು ಕಿಲೋಗೆ 1 ರೂಪಾಯಿಗೆ ಕೇಳಿದ್ರು ಅಂತೇಳಿ. ಆಮೇಲೆ ಬದನೆಕಾಯಿ ಬೆಳೆದವ ನಾವು ನಿನ್ನೆ ಒಬ್ಬ ರೈತ, ನನಗೂ ಅದನ್ನು ಕಟಾವು ಮಾಡಿಸಿದ ದುಡ್ಡು ಕೂಡ ಬರ್ತಾ ಇಲ್ಲ, ನೀವು 1 ರೂಪಾಯಿ 2 ರೂಪಾಯಿ ಕೇಳ್ತೀರಿ, ನಾನು ಧರ್ಮಸ್ಥಳದಲ್ಲಿ ಉಚಿತ ಅನ್ನದಾನ ಮಾಡ್ತಾರೆ, ಅವರಿಗೆ ಕಳಿಸಿಕೊಡ್ತೇನೆ ಅಂತ ಹೇಳಿ ಲಾರಿ ತಂದು ಕಳುಹಿಸಿಕೊಟ್ಟಿದ್ದಾರೆ. ಟೊಮೆಟೊ ಬೆಳೆದವನು ರಸ್ತೆಗೆ ಹಾಕಿದ್ದಾನೆ, ಎಲೆಕೋಸು ಬೆಳೆದವರು ರಸ್ತೆಯಲ್ಲೇ ಏನು ಗದ್ದೆನಲ್ಲಿ ಅದನ್ನು ಬಿಟ್ಟಿದ್ದಾರೆ. ಇದು ನಿನ್ನೆ ಮತ್ತು ಮೊನ್ನೆ ನಡೆದ ಕರ್ನಾಟಕದ 3-4 ಕಡೆಯ ಬೆಳವಣಿಗೆಗಳು. ರಾಜಕಾರಣಿಗಳು ಈ ಕಾಯ್ದೆಗಳನ್ನು ಮಾಡಿರುವುದೇ ಇವರ ಏನು ಅಮ್ದೋ ಅಮಾರಿದೋ ಅಂತ ಇಬ್ಬರು ಇದ್ದಾರಲ್ವ,
ಏನು ಇವರ ಮಕ್ಕಳ ತರ ಇವರು ಇಬ್ಬರನ್ನು ಪೋಷಣೆ ಮಾಡಿ ಬಾಲ ಪೋಷಣೆ ಮಾಡಿ ಇಟ್ಕೊಂಡಿದ್ದಾರೆ ಇವರು ಬಂಟರಾಗಿ ಇವರ ಹಿಂದೆ ಅವರ ಕಥೆ ಇದು. ಅವ್ರಿಗೆ ಅನುಕೂಲ ಮಾಡ್ಲಿಕ್ಕೋಸ್ಕರ ಈ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದ್ದಾರೆ. ಇದನ್ನು ರೈತರ ತಲೆಗೆ ಕಟ್ಟಬೇಕಂತ ಈ ತರ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಹೇಳ್ತೇನೆ. ಒಂದು ಉದಾಹರಣೆ ಓದ್ಬಿಡ್ರೆ, ಹೌದು, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಏರಿಕೆ ಆಗಿದೆ, ಇದರದ್ದು ಗ್ಯಾಸ್ ಇದು ಏರಿಕೆ ಆಗಿದೆ, ಅಡುಗೆ ಅನಿಲದ್ದು. ಈಗ ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಮಾಧ್ಯಮ 18 ರೂಪಾಯಿ ಏರಿಕೆ 17-18 ರೂಪಾಯಿ ಏರಿಕೆ ಆದಾಗ ಮಾತಾಡಿದವರು 17 ಪೈಸೆ ಇಳಿಕೆ ಆದಾಗ ಬಹಳ ಪ್ರಚಾರ ಕೊಟ್ಟರು. ಅಲ್ಲ, ಇದಕ್ಕೆ ಇನ್ನೊಂದು ಕಾರಣ ಇದೆ ನನಗೆ ಗೊತ್ತಿರೋ ಪ್ರಕಾರ. 17 ಪೈಸೆ ಆದ್ದು, ನಾನು ನೆನೆಸ 17 ರೂಪಾಯಿ ಕಡಿಮೆ. ಅದಾನಿ 17 ಪೈಸೆ ಇಲೆಕ್ಟ್ರಿಕಲ್ ವೆಹಿಕಲ್ ಬರ್ತಾ ಇದೆಯಂತೆ, ಅದನ್ನ ಮಾರ್ಕೆಟ್ ಮಾಡ್ಬೇಕು ಅಂದ್ರೆ ಇವರು ಮಾರ್ಕೆಟಿಂಗ್ ಅಲ್ವಾ ನರೇಂದ್ರ ಮೋದಿ ಅವರು, ಮಾರ್ಕೆಟಿಂಗ್ ಬರೀ ವ್ಯವಹಾರ. ಅವ್ರು ಹೇಳ್ತಾರೆ ರೈತರು ವ್ಯವಹಾರದಾರರಾಗಬೇಕು ಅಂತ. ರೈತರು ವ್ಯವಹಾರದಾರರಾದ್ರೆ ಈ ದೇಶದ ಜನತೆಗೆ ಅನ್ನ ಸಿಗೋದಿಲ್ಲ. ಮಾನ್ಯ ಪ್ರಧಾನಿಗಳೇ, ನಾವು ಹೃದಯ ವೈಶಾಲ್ಯತೆಯಿಂದ ಎಲ್ರಿಗೂ ಹೊಟ್ಟೆಗೆ ಅನ್ನ ಕೊಡಬೇಕು, ಹೊಟ್ಟೆ ತುಂಬಿಸಬೇಕು ಅಂತ ಹೇಳುವಂತ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ರೈತರು. ಆದ್ರೆ ನಾವು ದುಡಿದಂತ ಕೆಲಸಕ್ಕೆ ದುಡಿಮೆಗೆ ನಮಗೆ ಸರಿಯಾದಂತ ಮಾರುಕಟ್ಟೆ ಧಾರಣೆ ಕೊಡಿ ಅಂತ ಮಾತ್ರ ಕೇಳ್ತಿರ್ತಕ್ಕಂಥದ್ದು. ನಿಮಗೆ ವ್ಯಾಪಾರಿ ಮನೋಭಾವ ಇದ್ರೆ ಶುದ್ಧ ಆಹಾರ ಈ ದೇಶದ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರೂ ರೈತರು ವ್ಯಾವಹಾರಿಕ ದೃಷ್ಟಿಯಿಂದ ಕೃಷಿಯನ್ನ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿಯೂ ಈ ದೇಶ ಬರ್ಬಾದಾಗಿ ಹೋಗ್ತದೆ. ಇದನ್ನು ಸ್ವಲ್ಪ ಇದು ಕಾಮನ್ ಸೆನ್ಸ್, ವಿದೌಟ್ ಕಾಮನ್ ಸೆನ್ಸ್ ಈ ರೀತಿ ಮಾತಾಡ್ತಾರೆ ಅಂದ್ರೆ ಪ್ರತಿಯೊಂದು ವ್ಯಾಪಾರ ಮಾಡ್ಲಿಕ್ಕೋಸ್ಕರ ರೈತ ಮಾರ್ಕೆಟಿಗೆ ಬಂದ ಅಂತ ಅಂದ್ರೆ ಮನೆಯಲ್ಲಿ ಯಾರು ಕೆಲಸ ಮಾಡೋದು? ಹಾಲು ಕರಿಬೇಕು, ವಿಳೆದೆಲೆ ಕೀಳ್ಬೇಕು, ಅಡಿಕೆ ಸುಲಿಬೇಕು, ಅಡಿಕೆ ತೆಗಿಬೇಕು, ರಾಶಿ ಹಾಕ್ಬೇಕು, ಭತ್ತ ರಾಶಿ ಹಾಕ್ಬೇಕು, ಎಲ್ಲ ಮಾಡುದು ರೈತ. ಮನೆಯಲ್ಲಿ ಒಬ್ಬ ರೈತ, ಇಬ್ರು ನಮ್ಮ ಮಕ್ಕಳು ಸೇರಿ ಇದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮಾರ್ಕೆಟ್ಗೆ ಬಂದ್ರೆ ನಮ್ಮ ಗತಿ ಏನು? ನಾವು ಮಾರ್ಕೆಟ್ಗೆ ಬರ್ತೇವೆ, ಬೆಳಿಗ್ಗೆ ಬರ್ತೇವೆ, ಏನು ಬೆಲೆ ಸಿಗ್ತದೆ ಅದನ್ನು ಕೊಡ್ತೇವೆ, ಹೋಗ್ತೇವೆ ಅಲ್ಲಿಂದ. ಅದ್ರ ಮೇಲೆ ಯಾರು ಮಧ್ಯವರ್ತಿ ಕೆಲಸ ಮಾಡ್ತಾ ಇದ್ದಾನೆ? ಮಧ್ಯವರ್ತಿ ಏನಾದ್ರು ಅದಕ್ಕಿಂತ ಏನು ನಮ್ಮಿಂದ ಏನು ವಿಳೆದೆಲೆಯನ್ನು ಒಂದು 100 ರೂಪಾಯಿ ತಗೊಳ್ತಾನೆ, 200 ರೂಪಾಯಿ ಮಾಡ್ತಾನೆ, 1000 ರೂಪಾಯಿ ಮಾಡ್ತಾನೆ. ಅಡಿಕೆ ನಮ್ಮಿಂದ 400 ರೂಪಾಯಿ ಖರೀದಿ ಮಾಡ್ತಾನೆ, 700 ರೂಪಾಯಿಗೆ ಗುಜರಾತಿಗೆ ಮಾರಾಟ ಮಾಡ್ತಾನೆ. ನಮ್ಗೆ ದುಡ್ಡು ಬೇಕು, ಕ್ಯಾಶ್ ಕೊಡ್ಬೇಕು ಅವ್ರಿಗೆ. ಆದ್ರೆ ಇವನು ಆ ಕ್ಯಾಶ್ ಇಟ್ಕೊಂಡು ಇವರ ಗುಜರಾತಿಗಳು ದುಡ್ಡಿನ ಕಂತೆಗಳನ್ನು ಇಟ್ಕೊಂಡು ಇಲ್ಲಿ ಬರ್ತಾರೆ. ನಮ್ಮಿಂದ 400 ರೂಪಾಯಿ 300 ರೂಪಾಯಿ ತರವಳಿ ಮಾಡಿ ಅಡಿಕೆ ಖರೀದಿ ಮಾಡ್ತಾರೆ, ಅವರಿಗೆ ಕೊಂಡೋಗಿ 700 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಇವ್ರು ಗುಜರಾತಿಗಳಿಗೆ ಹೇಳ್ಬೇಕು ಈ ಮಾತನ್ನು, ನಮ್ಗೆ ಹೇಳುದಲ್ಲ ಈ ದೇಶದ ಪ್ರಧಾನಮಂತ್ರಿ ಅವರು. ಎಸ್ ಇದು ರವಿಕಿರಣ್ ಅವರೇ ಮತ್ತು ರಮಣ್ಣ ಮತ್ತು ಓಜೋಲ್ಡ್ ಅವರೇ. ಚಳವಳಿ ಈಗ ನೀವೊಂದು ಏನು ದೇಶವ್ಯಾಪಿಯಾಗಿ ಮತ್ತೊಮ್ಮೆ ಈ ಚಳವಳಿ ಬಗ್ಗೆ ರೈತರ ಏನು ಈ ಒಂದು ಚಳವಳಿ ಹೋರಾಟ ಏನು 120 ದಿವಸಕ್ಕೆ ಕಾಲಿಟ್ಟಿತ್ತು, ಜೊತೆಗೆ 4ನೇ ತಿಂಗಳು. ಸೊ ಇಂಥ ಸಂದರ್ಭದಲ್ಲಿ ದೇಶವ್ಯಾಪಿಯಾಗಿ ಒಂದು ಜಾಗೃತಿ ಮೂಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತಿನ ಹೋರಾಟ ನಡೆದಿತ್ತು ಅಂತ ನಿಮ್ಮ ಅಭಿಪ್ರಾಯ. ವಾಟ್ ನೆಕ್ಸ್ಟ್? ಮುಂದೆ ಏನು? 4 ತಿಂಗಳಾಯಿತು ರವಿಕಿರಣ್ ಅವರೇ, ಮುಂದೆ ಏನು? 4 ತಿಂಗಳಲ್ಲ, 40 ತಿಂಗಳು ಆದರೂ ಕೂಡ ಈ ಚಳುವಳಿ ಸ್ಥಾಯಿಯಾಗಿರ್ತದೆ. ದೇಶವ್ಯಾಪಿ ಇನ್ನಷ್ಟು ಗಟ್ಟಿಯಾಗ್ತದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೀಗಾಗಲೇ ಮಾಡ್ತೇವೆ ಅಂತ ಹೇಳುವಂಥ ನಿರ್ಣಯವನ್ನು ಕೈಗೊಂಡಾಗಿದೆ. ಇದು ಜನರ ಚಳುವಳಿ, ಜನರ ನೋವಿನ ಚಳುವಳಿ. ಜನರಿಗೆ ಜಯ ಸಿಗಲೇಬೇಕು, ದೇಶ ಜನತೆ ಗೆಲ್ಲಲೇಬೇಕು. ಗೆಲ್ಲುವವರೆಗೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ. ಈ ದುಷ್ಟ ಸರ್ಕಾರ ಮಸೂದೆಗಳನ್ನು ಹಿಂಪಡಿ ತನಕ ಇಲ್ಲ, ಈ ಸರ್ಕಾರ ಪತನ ಆಗುವ ತನಕ ಕೂಡ ನಾವು ಚಳುವಳಿ ಮುಂದುವರಿಸ್ತೀವಿ. ಇದು ರಾಮಣ್ಣ ಅವರೇ, ಈ ಒಂದು ಚಳವಳಿ ಐಕ್ಯವಾಗಿ ಮುಂದೆ ಕೂಡ ಸಾಗಬಹುದಾ? ನಿಜವಾಗಿ ಕೂಡ ಇದು ಐಕ್ಯವಾಗಿ ಮುಂದೆ ಸಾಗ್ತದೆ. ಯಾಕಂದ್ರೆ ಈ ಮಸೂದೆಗಳು, ಕಾರ್ಮಿಕ ಕಾಯ್ದೆ ತಿದ್ದುಪಡಿ, ರೈತರ ಕಾಯ್ದೆ ಎಲ್ಲವನ್ನು ಕೂಡ ಇವರು ಯಾವ ಹಿಂದೆ ತೆಗೊಳ್ತಾರೆ ಅಲ್ಲಿವರೆಗೆ ಸಂಘಟಿತವಾಗಿ ಹೋರಾಟ ಆಗ್ತದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಇವತ್ತು ಮೊದಲು ಕೆಲವು ವರ್ಷದಿಂದ ಬರ್ತಾ ಇತ್ತು ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡ್ತಿದ್ವಿ. ಇವತ್ತು ಅದರಿಂದ ಬಲಿಷ್ಠ ಆಗಿದೆ. ಇಡೀ ದೇಶದಲ್ಲಿ ಇವತ್ತು ನಾವೆಲ್ಲ ಎಲ್ಲರೂ ಅವರ ಬಣ್ಣ ಬಾವುಟವನ್ನು ಬೇರೆ ಬಿಟ್ಟು ಇವತ್ತು ಹೋರಾಟ ಗೆಲ್ಲಿದ್ದಾರೆ. ಯಾವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ 1942ರಲ್ಲಿ ಕಿಟ್ಟಿನಿ ಚಳವಳಿ ಶುರುವಾಯಿತು. ಆ ಥರದ ಒಂದು ಹೋರಾಟ ಇವತ್ತು ಶುರುವಾಗಿದೆ. ಅದಕ್ಕೆ ನಾವು ಹೇಳ್ತಾ ಇರೋದು ಹೋರಾಟಕ್ಕೆ ಅದು ಪ್ರಾರಂಭ ಮಾತ್ರ ಅಂತೇಳಿ. ಇನ್ನೂ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಅಂದ್ರೆ ಇವತ್ತು ಗೊತ್ತಿರ್ಬೋದು, ಬ್ಯಾಂಕಿನವರು ಯಾವತ್ತೂ ಕೂಡ ಮಾರ್ಗಕ್ಕೆ ಇಳಿತಿರ್ಲಿಲ್ಲ. ಬ್ಯಾಂಕ್ ಸಿಬ್ಬಂದಿಗಳಂದ್ರೆ ಪ್ಯಾನ್ ಅಡಿಯಲ್ಲಿ ಕೂತ್ಕೊಳ್ಳುವವರು, ಹೋರಾಟಕ್ಕೆ ಅವರಿಗೆ ಅಂಜಿಕೆ ಆಗ್ತಾ ಇತ್ತು. ಆದ್ರೆ ಇವತ್ತು ಬ್ಯಾಂಕಿನವರು ಹೋರಾಟ ಮಾಡ್ತಾ ಇದ್ದಾರೆ, ಪೈಲಟ್ಗಳು ಹೋರಾಟ ಮಾಡ್ತಾ ಇದ್ದಾರೆ, ಖಾಸಗೀಕರಣ ಪೈಲಟ್ಗಳು, ರೈಲ್ವೆ ನಮ್ಮ ದೇಶದ ಸೊತ್ತು, ಅದನ್ನು ಇವತ್ತು ಮಾರಾಟ, ವಿದ್ಯುತ್ ಇಲಾಖೆ ಎಲ್ಲವನ್ನು ಇವರು ಮಾರಾಟ ಮಾಡಿದ್ರೆ ನಮಗೆ ಏನು ಉಳಿದಿದೆ? ಅದಕ್ಕಾಗಿ ಇವತ್ತು ಪ್ರಾಣ ಕೊಟ್ಟಾದರೂ ಇವತ್ತು ರೈತ ಕಾರ್ಮಿಕರು ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಮಧ್ಯೆ ಪ್ರಶ್ನೆ ಬರುವಂಥದ್ದು, ಈಗಾಗಲೇ ಇಷ್ಟೊಂದು ಐಕ್ಯತೆಯಿಂದ ನಡೀತಾ ಉಂಟು, ಇಲ್ಲೂ ಕೂಡ ಅದನ್ನು ಏನು
ನಿಮ್ಮ ಆ ಐಕ್ಯತೆಯನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಮುಂದೆ ಆದರೂ ಕೂಡ ನಿಮ್ಮ ಐಕ್ಯತೆಯನ್ನೇ ಒಡೆದು ಚಳವಳಿಯನ್ನು ಹೊಡೆಯುವಂಥ ಪ್ರಯತ್ನ ನಡೆದರೆ ಅಲ್ಲ, ಈಗಾಗಲೇ ನಡೆದಿದೆ. ಪ್ರಾರಂಭಿಕ ಹಂತದಿಂದಲೇ ಈ ಐಕ್ಯತೆಯನ್ನು ಹೊಡಿತಕ್ಕಂಥ ಕೆಲಸವನ್ನ ಅಮಿತ್ ಶಾ ಮಾಡಿದ್ದಾರೆ. ಮುಗಿಸಬೇಕು ನೀವು ತಕ್ಷಣ. ಹೇಳಿ. ಅಮಿತ್ ಶಾ ಪ್ರಾರಂಭ ಮಾಡಿದ್ದಾರೆ. ಆನಂತರ ಜನವರಿ 26ರ ಚಳವಳಿಯನ್ನು ಕೂಡ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನ ಅವರ ಕುಟಿಲ ನೀತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿತ್ತು. ದೀಪ್ ಸಿದ್ದು ನಂತರ ಬಂದು ಬಿಜೆಪಿ ಕಾರ್ಯಕರ್ತ ಹೌದು, ಎಲ್ಲವನ್ನು ಮಾಡಿದ್ರು ಕೂಡ ಇವತ್ತು ಸ್ಥಾಯಿಯಾಗಿ ನಿಂತಿದೆ. ಈಗ ಕೂಡ ಅವರು ಈ ಚಳುವಳಿಯನ್ನ ಹೊಡಿತಕ್ಕಂಥದ್ದಕ್ಕೆ ಎಲ್ಲ ಕ್ರಿಮಿನಲ್ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಳ್ಳೆಯವರು ಒಗ್ಗಟ್ಟಾಗಿದ್ದಾರೆ, ಒಳ್ಳೆಯವರನ್ನ ಹೊಡಿಲಿಕ್ಕೆ ನಿಮ್ಮಂತ ಕೆಟ್ಟವರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ಎಸ್ ಓಜ್ವಾಲ್ಡ್ ಅವರೇ, ಕೊನೆಯದಾಗಿ ನಾವು ಖಂಡಿತವಾಗಿ ಕೂಡ ಈ ಜಿಲ್ಲೆಯಲ್ಲಿ ಕೂಡ ಈ ಚಳುವಳಿ ಮುಂದುವರಿಯುತ್ತೆ. ಇವತ್ತು ಇಷ್ಟರವರೆಗೆ ನಾವು ಜೀವಂತವಾಗಿ ಇಟ್ಕೊಂಡಿದ್ದೇವೆ ಈ ಚಳುವಳಿಯನ್ನು. ಇವತ್ತು ಕೂಡ ಏನು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೇವೆ, ರಸ್ತೆ ತಡೆ ಮಾಡಿದ್ದೇವೆ, ಈ ಹಿಂದೆ ಕೂಡ ಮಾಡಿದ್ದೇವೆ. ಖಂಡಿತವಾಗಿ ನಾವು ಹೇಳ್ತೇನೆ, ಈ 3 ಕಾಯ್ದೆಗಳು ವಾಪಸ್ ಬರುವ ಹಾಗೆ MSPಗೆ ಕಾನೂನಾತ್ಮಕ ರೀತಿಯಲ್ಲಿ ಜಾರಿ ಮಾಡುವ ತನಕ, ಕನಿಷ್ಠ ಬೆಂಬಲ ಕಾನೂನಾತ್ಮಕ ರೀತಿಯಲ್ಲಿ ಶಾಸನಬದ್ಧವಾಗಿ ಜಾರಿ ಮಾಡುವುದು ಯಾವತ್ತು ಮಾಡ್ತಾರೆ ಆಗಲೇ ಈ ಚಳವಳಿಯನ್ನು ನಾವು ವಾಪಸ್ ಪಡೆದುಕೊಳ್ತೇವೆ. ನಮ್ಗೆ ಯಾವುದೇ ಮಾತುಕತೆಗೆ ಅವಶ್ಯಕತೆ ಇಲ್ಲ. ಅದನ್ನು ನಮ್ಮ ಎಲ್ಲ ಇಡೀ ದೇಶದ ರೈತ ಮುಖಂಡರು ಒಪ್ಪಿದ್ದಾರೆ. ನಾವು ಯಾವಾಗ ನೀವು ಈ ಕಾನೂನು ವಾಪಸ್ ಪಡ್ಕೊಳ್ತೀರಿ, MSP ಅನ್ನು ಲೀಗಲೈಸ್ ಮಾಡ್ತೀರಿ, ಆಗ ನಾವು ವಾಪಸ್ ಪಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಬದ್ಧವಾಗಿದ್ದೇವೆ. ಅದಕ್ಕೋಸ್ಕರ ಈ ಚಳವಳಿ 2024ರ ಚುನಾವಣೆವರೆಗೆ, ಈ ದೇಶದ ಚುನಾವಣೆವರೆಗೆ ಹೋದ್ರು ಪರವಾಗಿಲ್ಲ. ಅದಕ್ಕೆ ಎಲ್ಲ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಹೋಗುವಂತ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೇವೆ. ಖಂಡಿತವಾಗಿ ಈ ಚಳವಳಿ ಗೆಲ್ತೇವೆ. 24ರಲ್ಲಿ ಈ ಚಳವಳಿ ಈ ಬಿಲ್ಗಳನ್ನು ವಾಪಸ್ ಪಡ್ಕೊಳ್ದೆ ಹೋದ್ರೆ, MSP ಅನ್ನು ಲೀಗಲೈಸ್ ಮಾಡದೆ ಹೋದ್ರೆ, ಖಂಡಿತವಾಗಿ 24ರಲ್ಲಿ ಸರ್ಕಾರ ಬದಲಾವಣೆ ಮಾಡಿ ಆ ಸರ್ಕಾರದ ಹತ್ರ ಈ ಒತ್ತಡಗಳನ್ನು ಹೇರಿ ಈ ಬಿಲ್ಗಳನ್ನು ವಾಪಸ್ ಪಡ್ಕೊಂಡೇ ವಾಪಸ್ ಮನೆಗೆ ಹೋಗುವಂತ ನಿರ್ಧಾರ ನಾವು ಕೈಗೊಂಡಿದ್ದೇವೆ. ಅದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡ್ಲಿಕ್ಕೆ, ಯಾವ ತ್ಯಾಗ ಮಾಡ್ಲಿಕ್ಕೂ ನಾವು ಈ ಜಿಲ್ಲೆಯಲ್ಲಿ ಸಿದ್ಧ ಇದ್ದೇವೆ ಅಂತ ಹೇಳುವ ಮಾತನ್ನ ಹೇಳಿ. ವೀಕ್ಷಕರೇ, ಇವತ್ತು ರೈತರು ಕರೆ ನೀಡಿದಂತ ಭಾರತ್ ಬಂದ್, ಅದು ಕೂಡ ಬಹುಮುಖ್ಯವಾಗಿ ರೈತ ಚಳವಳಿ ದಿಲ್ಲಿಯಲ್ಲಿ ಬಾರ್ಡರ್ಗಳಲ್ಲಿ ಸಿಂಗು, ಟೀಕ್ರಿ, ಗಾಜಿಯಾಬಾದ್ ಬಾರ್ಡರ್ನಲ್ಲಿ ಲಕ್ಷಾಂತರ ರೈತರು ಕಳೆದ 120 ದಿವಸಗಳಿಂದ, ಅಂದರೆ ಇವತ್ತಿಗೆ 4 ತಿಂಗಳಾಯಿತು ನಡೀತಾ ಇರುವಂಥ ಚಳವಳಿಯ ಹಿನ್ನೆಲೆಯಲ್ಲಿ ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ರು. ಅದು ಸಾಂಕೇತಿಕ ಸ್ವರೂಪದಲ್ಲಿ ದೇಶವ್ಯಾಪಿಯಾಗಿ ಇವತ್ತು ನಡೆದಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಮಾತುಕತೆಯನ್ನು ನಡೆಸಿದ್ದೇವೆ. ರೈತರ ಆಕ್ರೋಶ ಏನಿದೆ ಅಥವಾ ರೈತರ ಬೇಡಿಕೆ ಏನಿದೆ ಅಥವಾ ರೈತರ ಯಾವ ರೀತಿಯ ಪರಿಹಾರವನ್ನು ಬಯಸ್ತಾರೆ ಅನ್ನೋ ವಿಚಾರವಾಗಿ ಮತ್ತು ಹೋರಾಟ ಅದು ಯಾವ ದಿಕ್ಕು, ಯಾವ ದಿಸೆಯಲ್ಲಿ ಸಾಗ್ತಾ ಉಂಟು ಮತ್ತು ಮುಂದೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋ ಬಗ್ಗೆ ಕೂಡ ರೈತ ಮುಖಂಡರುಗಳು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದದಕ್ಕೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರವಿಕಿರಣ್ ಪುಣಚ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಜ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ನಿಮಗೂ ಧನ್ಯವಾದ ಸರ್. ನಮ್ಮ ಈ ಜಿಲ್ಲೆಯಲ್ಲಿ ಒಂದು ನಿಷ್ಠಾವಂತ ರೀತಿಯಲ್ಲಿ ನಮ್ಮ ರೈತ ಚಳವಳಿಗೆ ಬೆಂಬಲ ಸೂಚಿಸಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ಧನ್ಯವಾದ ಅಂತ ಹೇಳಿ. ವಿ4 ನಿರಂತರವಾಗಿ ರೈತರ ಪರವಾಗಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಅದೇ ರೀತಿಯಾಗಿ ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದಂಥ CITU ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂಥ ರಾಮಣ್ಣ ಮಿಟ್ಲ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.